देवाबाप्पाच्या बेसावनी आसून सौमायेच्या सावळेन तिच्या मजतेन सदर जाता व्हड उत्सव. तुम्ही राखून रावलेलो उत्सव तो जावन आसा मरियाश्रम उत्सव. आनी ह्या सगळ्या कार्याक हांव तुमकां बऱ्यांतली बरी सांज मागतां. हांव आसा श्रीमती डायना. हांव आसा फ्रांसीस डिसूजा. आयच्या सगळ्या कार्याच्या कार्यनिर्वाहकां दिवंक तुमकां सोमेस्तांक वेळा वेळार कार्याच्या मंडळाची झळक परत तुमकां स्वागत स्वागत सुस्वागत. भलायकी असलेल्यांक वैजाची गरज ना, ताची गरज आसा पिडेस्तांक. वय मोगाचे न्हू, आमच्या बऱ्या भलायके पासत आमी देवाक अर्गां दिवया. भलायकी नातलेल्या पासत आमचे बरें मोन दाखोवच्याक फिरगस भलायकी निधी म्हळें एक व्हड येवजण विगार बापांच्या चिंतपाकाल फिरगस गवळीक परिशदेच्या मुखेलपणान आज प्रस्तुत जाता. फिरगस उत्सव मरियाश्रम उत्सव. हंतांनी म्हणजे बॉक्स कलेक्शन, एलम, स्वाकुशीचें दान, क्रिकेट टुर्नामेंट आनी आज जावचो मरियाश्रम उत्सव अशें विविध रितीन धन संग्रह करूंक कुमो केल्ल्या सोमेस फिरगस घरांचेर देवाची विंचणार आशिर्वादां आनी बेसांवां मागता. तशेंच परत विनंती करता, आयच्या सगळ्या कार्याक तुमचो पाठिंबो दियात. घेवन कुपना. ಸ್ನೇಹಿತರೆ, ಇಂದು ನಡೆಯುವ ಮರಿಯಾಶ್ರಮ ಉತ್ಸವ 2024 ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ವರ್ಗ ಶ್ರೀಕೃತ ಮಾತೆಯ ದೇವಾಲಯ ಮರಿಯಾಶ್ರಮ ತಲಪಾಡಿ ಭಕ್ತಾದಿಗಳ ಆರೋಗ್ಯ ನಿಧಿ ಪ್ರಯುಕ್ತ ಆಯೋಜಿಸಲಾಗಿರುವ ಕಾರ್ಯಕ್ರಮವೇ ಮರಿಯಾಶ್ರಮ ಉತ್ಸವ 2024. ಇಂದು ನೀವು ವೈವಿಧ್ಯಮಯ ತಿಂಡಿ ತಿನಿಸು, ಸುಮಧುರ ಸಂಗೀತ, ಆಕರ್ಷಕ ನೃತ್ಯ, ಭರ್ಪೂರ ಮನರಂಜನೆಯನ್ನು ಆನಂದಿಸುವಿರಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವ ಧರ್ಮಗುರುಗಳು ಹಾಗೂ ಚರ್ಚ್ ಪಾಲನಾ ಸಮಿತಿಯ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಮರಿಯಾಶ್ರಮ ಚರ್ಚು ಇದರ ಪಾಲನಾ ಸಮಿತಿಯಿಂದ ಮರಿಯಾಶ್ರಮ ಉತ್ಸವದ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿದೆ. ಕಷ್ಟದಲ್ಲಿರುವವರಿಗೆ ಮಾಡುವ ಸಹಾಯವು ನಮ್ಮನ್ನು ದೇವರಿಗೆ ಹತ್ತಿರವಾಗಿಸುತ್ತದೆ ಎನ್ನುವ ಮಾತಿನಂತೆ ಇಂದಿನ ಕಾರ್ಯಕ್ರಮವು ಕಷ್ಟದಲ್ಲಿರುವ ಅನೇಕ ಜನರಿಗೆ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರ್ಥಿಕ ನೆರವು ನೀಡುವುದೇ ಈ ಆಹಾರ ಉತ್ಸವದ ಉದ್ದೇಶವಾಗಿದೆ. ನಮ್ಮ ಸುತ್ತಮುತ್ತಲೂ ಎಷ್ಟೋ ಜನರು ಸಾಕಷ್ಟು ಕಷ್ಟಗಳಿಂದ ಬಳಲುತ್ತಿದ್ದಾರೆ. ಒಂದು ಹೊತ್ತಿನ ತುತ್ತಿಗಾಗಿ ಪರದಾಡುತ್ತಿರುವವರು ಇದ್ದಾರೆ. ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಲು ಹಣವಿಲ್ಲದೆ ರೋಗಿಗಳು ನರಳುತ್ತಿದ್ದಾರೆ. ನಮಗೆ ಸಹಾಯ ಮಾಡುವ ಮನಸ್ಸಿದ್ದರೂ ನಮ್ಮಿಂದ ಅವರ ಕಷ್ಟಗಳನ್ನು ನೀಗಿಸಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ಬಳಿ ಅಷ್ಟೊಂದು ಹಣ ಕೂಡ ಇಲ್ಲ. ನಾವು ಸ್ವಲ್ಪ ಹಣ ಕೊಟ್ಟರೆ ಏನೆಂದುಕೊಳ್ಳುತ್ತಾರೋ ಎಂಬ ಹಿಂಜರಿಕೆಯಿಂದ ಸಹಾಯ ಮಾಡುವ ಮನಸ್ಸಿದ್ದರೂ ಒಮ್ಮೊಮ್ಮೆ ಸುಮ್ಮನಿದ್ದು ಬಿಡುತ್ತೇವೆ. ಹನಿ ಹನಿ ಸೇರಿದರೆ ಹಳ್ಳ ಎಂಬಂತೆ ಇವತ್ತು ನಮ್ಮ ಚರ್ಚಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸುವ ಬಗ್ಗೆ ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಇಂದು ನಾವು ಖುಷಿಯಿಂದ ಖರೀದಿಸುವ, ತಿನ್ನುವ ಪ್ರತಿಯೊಂದು ಪದಾರ್ಥವೂ ಕೂಡ ಬಹಳ ಶ್ರೇಷ್ಠವಾದ ತುತ್ತು. ಯಾಕೆಂದರೆ ಇಲ್ಲಿ ಈ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನು ಅವಶ್ಯಕತೆ ಇರುವ ರೋಗಿಗಳ ದಾನದ ರೂಪದಲ್ಲಿ ನೀಡುತ್ತೇವೆ. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ ಎಂದರೆ ಸಾಧ್ಯವಷ್ಟು ಹೆಚ್ಚು ಆಹಾರ ಪದಾರ್ಥಗಳನ್ನು ಖರೀದಿಸುವ ಮೂಲಕ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು ಸಹಕರಿಸಿರಿ. ಬಹುಶಃ ನಮ್ಮ ಜೀವನದ ಜಂಜಾಟಗಳಲ್ಲಿ ಬಹಳ ಬ್ಯುಸಿಯಾಗಿರುವ ನಮಗೆಲ್ಲರಿಗೂ ಸಮಾಜ ಸೇವೆ ಮಾಡಲು ಇದೊಂದು ಸುವರ್ಣ ಅವಕಾಶ ಎಂದರೆ ತಪ್ಪಾಗಲಾರದು. ಸಹಾಯ ಮಾಡಲು ಜಾತಿ ಧರ್ಮಗಳ ಭೇದ ಬೇಡ, ಸಮಾನ ಮನಸ್ಸಿದ್ದರೆ ಸಾಕು ಎಂಬಂತೆ ಇಂದು ಜಾತಿ ಧರ್ಮಗಳ
ಭೇದವಿಲ್ಲದೆ ಎಲ್ಲರೂ ಸ್ನೇಹಿತರು ಬಂಧು ಬಲಗದವರು ಮರಿಯಾಶ್ರಮ ಚರ್ಚಿನ ಜನರು ಇಲ್ಲಿ ಸೇರಿದ್ದೇವೆ. ಸೇರಿರುವ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. आयची सांज कुशाल बरीत करूंक तशेंच तुमची मनां रंजीत करूंक तयार आसात आमची नक्तीरां. तर तुमची भूक निवारूंक उबी जाल्यान काना पकवानाची कावंटरां घेयात, खायात, दादोशी जायात आनी मरियाश्रम उत्सव यशस्वी करात. ಇವತ್ತಿನ ಕಾರ್ಯಕ್ರಮವು ಹೀಗಿದೆ. ಮೊದಲಿಗೆ ಸಭಾ ಕಾರ್ಯಕ್ರಮ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಅದನಂತರ ಅದೇ ಸಮಯದಲ್ಲಿ ಆಹಾರ ಸೇವನೆ ಕಾರ್ಯಕ್ರಮವು ಇರುವುದು, ಕೊನೆಗೆ ಬೈಲಾ ಡ್ಯಾನ್ಸ್ ಇರುವುದು. ಕೆಲವು ಸೂಚನೆಗಳು: ಪಾರ್ಕಿಂಗ್ ವ್ಯವಸ್ಥೆ ಚರ್ಚ್ ಹಾಲಿನ ಮುಂಭಾಗದಲ್ಲಿ ಇರುವುದು. ಅಲ್ಲಿ ಜೋಜೋ ಮತ್ತು ಮಾರ್ಸೆಲ್ರವರು ಸ್ವಯಂ ಸೇವಕರಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅವರಿಗೆ ಅವರ ಸಹಾಯವನ್ನು ಅವರಿಗೆ ಕೊಡಿರಿ. ಕುಡಿಯುವ ನೀರಿನ ವ್ಯವಸ್ಥೆ ಮುಂಭಾಗದಲ್ಲಿದೆ. ಕಾರ್ಯಕ್ರಮವು ನೇರ ಪ್ರಸಾದ ಇರುವುದರಿಂದ ವೇದಿಕೆಯ ಮುಂದೆ ಬಂದು ಯಾರು ಫೋಟೋ ಅಥವಾ ವಿಡಿಯೋ ಮಾಡಬಾರದೆಂದು ವಿನಂತಿಸುತ್ತೇವೆ. ಫುಡ್ ಕೌಂಟರ್ಸ್ ವಿವರಣೆ ಹೀಗಿದೆ. ಕೌಂಟರ್ 1ರಲ್ಲಿ ಕ್ಯಾಶ್ ಕೌಂಟರ್ ಹಾಗೂ ಟೋಕನ್ ಕೊಡಲಾಗುವುದು. ಕೌಂಟರ್ 2ರಲ್ಲಿ ಚಿಕನ್ ಬಿರಿಯಾನಿ ರೂಪಾಯಿ 120, ಚಿಕನ್ ಕಬಾಬ್ ರೂಪಾಯಿ 30. ಕೌಂಟರ್ ನಂಬರ್ 3ರಲ್ಲಿ ಫೋರ್ಕ್ ಬಪಾತ್ ರೂಪಾಯಿ 100. ಕೌಂಟರ್ ನಂಬರ್ 3ರಲ್ಲಿ 2 ಇಡ್ಲಿ 20 ರೂಪಾಯಿ. ಕೌಂಟರ್ ನಂಬರ್ 4ರಲ್ಲಿ ವೆಜ್ ಸಮೋಸ 20 ರೂಪಾಯಿ, ಚಿಕನ್ ರೋಲ್ 30 ರೂಪಾಯಿ, ಚರ್ಮುರಿ 30 ರೂಪಾಯಿ. ಹಾಗೆಯೇ ಕೌಂಟರ್ ನಂಬರ್ 5ರಲ್ಲಿ ಲೆಮನ್ ಸೋಡಾ ಕೇವಲ 20 ರೂಪಾಯಿ, ವಾಟರ್ ಮೆಲನ್ ಜ್ಯೂಸ್ ಸ್ಲೈಸಿ 20 ರೂಪಾಯಿ. ಕೌಂಟರ್ ನಂಬರ್ 6ರಲ್ಲಿ ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ ಕೇವಲ 30 ರೂಪಾಯಿ. फूड काउंटराची झळक. काउंटर नंबर 1 कॅश काउंटर आणि कुपन काउंटर जावन आसा. काउंटर 2 चिकन बिर्याणी 120, चिकन कबाब 30 रुपये. काउंटर 3 पोर्क बाफत रुपये 100, इडली रुपये 20. काउंटर 4चेर वेज समोसा, चिकन रोल, चरमुरी. वेज समोसा रुपये 20, चिकन रोल आणि चरमुरी रुपये 30. काउंटर 5 लेमन सोडा 20 रुपये, वॉटरमेलन ज्यूस आणि स्लाइस 20 रुपये. काउंटर 6चेर पाणीपुरी, सेवपुरी, दहीपुरी रुपये 30. काउंटर 7 आसा केळाचो काउंटर. ಹಾಗೆಯೇ ಕೊನೆಯ ಹಂತದಲ್ಲಿ ಹೌಸಿ ಇರುವುದು. ಟಿಕೆಟಿಗೆ ಕೇವಲ 20 ರೂಪಾಯಿ. ಇಲ್ಲಿಯೇ ಸೆಲ್ಫಿ ಸ್ಪಾಟ್ ಇದೆ. ಹಾಗೆಯೇ 360 ಡಿಗ್ರಿ ಸೆಲ್ಫಿ ಸ್ಪಾಟ್ ಇದೆ. ಅಲ್ಲಿ ಫ್ಯಾಮಿಲಿಗೆ 100 ರೂಪಾಯಿ, ಮಕ್ಕಳಿಗಾದರೆ 50 ರೂಪಾಯಿ. सेल्फी स्पॉट्स आसात 2 कडेन. एका कडेन 360 डिग्री सेल्फी स्पॉट. थंय तुमी दर दिवंक पडटले रुपये 50 आणि रुपये 100. वसात आणि ताचो उपयोग करात. मोगाचनो आमचे मदेगात येदोळच हांगाचे MLA AKM अश्रफ येवन पावल्यात. तांकां आमी स्वागत करता. ನಮ್ಮ ನೆಚ್ಚಿನ ಜನನಾಯಕರಾದಂಥ ಮಂಜೇಶ್ವರ MLA ಶ್ರೀ AKM ಅಶ್ರಫ್ರವರು ಇಲ್ಲಿ ಬಂದಿದ್ದಾರೆ. ತಮಗೆಲ್ಲರಿಗೂ ನಮ್ಮ ಚರ್ಚಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ.
वेदी कार्य सलोनवरोंग श्रीमती सुनीता तुमका अपोणे दिताव. ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಾ ಅತಿಥಿಗಳನ್ನು ಸಭೆಗೆ ಕರೆತರುವ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುನೀತಾ ಇವರಿಗೆ ಸ್ವಾಗತಿಸ್ತೇನೆ. ಓವರ್ ಟು ಸುನೀತಾ. ಸೂರ್ಯಾಸ್ತದ ಸಮಯದಲ್ಲಿ ದೇವಾಲಯದ ಸುಂದರವಾದ ಮನಮೋಹಕ ತಾಣದಲ್ಲಿ ಆಹ್ಲಾದಕರವಾದ ಈ ಮುಸ್ಸಂಜೆಯಲ್ಲಿ ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ನಮನಗಳು. ಈ ದಿನ ನಮಗೆಲ್ಲರಿಗೂ ಸಂತೋಷದ ಸುದಿನ. ಎಲ್ಲರ ಮನಗಳಲ್ಲಿ ಸಂತಸದ ಮಧುರ ಕ್ಷಣ. ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅರ್ಥಭರಿತವಾದ ಉದ್ದೇಶಪೂರಿತವಾದ ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಧರ್ಮ ಕೇಂದ್ರದಿಂದ ನಾವಿಂದು ಇಲ್ಲಿ ಆಯೋಜಿಸಿದ್ದೇವೆ. ಇದುವೇ ಆಹಾರ ಮೇಳ. ಈ ಕಾರ್ಯಕ್ರಮದ ಉದ್ಘಾಟಕರು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ AKM ಅಶ್ರಫ್ರವರು ರಿಬ್ಬನ್ ಕತ್ತರಿಸುವ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. ಇವರೊಂದಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ವಂದನೀಯ ಫಾದರ್ ವಿಕ್ಟೋರ್ ಡಿಸೋಜಾರವರು, ಕಾರಣಾಂತರದಿಂದ ಅನುಪಸ್ಥಿತಿಯಲ್ಲಿರುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ಜೀನ್ ಲವಿನಾ ಮೊಂತೇರೊರವರು, ಹಾಗೆ 1ನೇ ವಾರ್ಡಿನ ಪಂಚಾಯತ್ ಸದಸ್ಯರಾಗಿರುವ ಶ್ರೀಮತಿ ವಿನಯ ಭಾಸ್ಕರ್ ರವರು, ಹಾಗೂ 5ನೇ ವಾರ್ಡಿನ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ವೈಭವ್ ಶೆಟ್ಟಿಯವರು, ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಲೀನಾ ಡಿಕೋಸ್ತಾರವರು, ಕಾನ್ವೆಂಟಿನ ಧರ್ಮಭಗಿನಿಯಾಗಿರುವ ಸಿಸ್ಟರ್ ಸೋಫಿಯಾರವರು, ಹಾಗೆ 21 ಆಯೋಗಗಳ ಸಂಚಾಲಕಿಯಾಗಿರುವ ಶ್ರೀಮತಿ ಜಾಯ್ಸ್ ಮಸ್ಕರೇನಿಸ್ರವರು, ಹಾಗೂ ಇಂದಿನ ಕಾರ್ಯಕ್ರಮದ ಸಾಂಸ್ಕೃತಿಕ ಸಂಯೋಜಕರಾಗಿರುವ ಶ್ರೀಯುತ ಸ್ಟ್ಯಾನಿ ಡಿಸೋಜರವರು, ಇವರೆಲ್ಲರೂ ಕೈಜೋಡಿಸಬೇಕಾಗಿ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಕೇಳಿಕೊಳ್ಳುತ್ತೇನೆ. ಸಂತೋಷದಿಂದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸರ್ವ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು. ಉದ್ಘಾಟನಾ ಕಾರ್ಯದಲ್ಲಿ ಪಾಲ್ಗೊಂಡ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಕಾಯ್ದಿರಿಸಿದ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ಇಲ್ಲಿ ನೆರೆದಿರುವ ಸರ್ವರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಭಾಂಗಣದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಆತ್ಮೀಯರೇ, ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಬೇಕಾದರೆ ದೇವರ ಅನುಗ್ರಹ ಅತ್ಯಗತ್ಯ. ಅಂತೆಯೇ ನಮ್ಮ ಇಂದಿನ ಕಾರ್ಯಕ್ರಮವು ಯಾವುದೇ ಅಡೆತಡೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ನೆರವೇರಲಿ ಹಾಗೂ ಮುಂದೆಯೂ ನಾವು ಕೈಗೊಂಡ ಕಾರ್ಯಗಳು ಯಶಸ್ವಿಯನ್ನು ಗಳಿಸಲಿ ಎಂದು ಕರ್ತನಾದ ದೇವರಲ್ಲಿ ನಮ್ಮ ಭಿನ್ನಹಗಳನ್ನು ಪ್ರಾರ್ಥನಾ ನೃತ್ಯದೊಂದಿಗೆ ಅರ್ಪಿಸೋಣ.
ಸುಂದರ ನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮದ ಮೇಲೆ ದೇವರ ಆಶೀರ್ವಾದವನ್ನು ಬೇಡಿದ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಸೇವೆ ಸಲ್ಲಿಸಿದವರನ್ನು ಸ್ಮರಿಸುವುದು ಅವರಿಗೆ ತೋರಿಸುವ ಗೌರವ ಮತ್ತು ಕೃತಜ್ಞತಾ ಭಾವನೆ. ಪ್ರತಿ ವಾಳೆಯ ಗುರಿಕಾರರು ಮತ್ತು ಇಂದಿನ ಕಾರ್ಯಕ್ರಮದ ಸಂಯೋಜಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಧರ್ಮಕೇಂದ್ರಕ್ಕೋಸ್ಕರ ನೀಡುತ್ತಿದ್ದಾರೆ. ಇವರನ್ನು ಸೇವೆಯನ್ನು ಪರಿಗಣಿಸಿ ಇವರನ್ನು ಸನ್ಮಾನಿಸುವುದು ಮತ್ತು ಗೌರವಿಸುವುದು ಒಂದು ಉತ್ತಮ ಕಾರ್ಯ. ಈ ಎಲ್ಲ ಗುರಿಕಾರರನ್ನು ಮತ್ತು ಇಂದಿನ ಕಾರ್ಯಕ್ರಮದ ಸಂಯೋಜಕರನ್ನು ಮುಖ್ಯ ಅತಿಥಿಗಳಾಗಿರುವ ಅಲ್ಲದೆ ನಮ್ಮ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ AKM ಅಶ್ರಫ್ರವರು ಸನ್ಮಾನಿಸಿ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಂಯೋಜಕರಾಗಿರುವ ಶ್ರೀಯುತ ಫ್ರಾನ್ಸಿಸ್ ಡಿಸೋಜಾರವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರತಿ ವಾಳೆಯ ಗುರಿಕಾರರು ತಮ್ಮ ಹೆಸರನ್ನು ಕರೆದಾಗ ವೇದಿಕೆಗೆ ಬಂದು MLA ಶ್ರೀ AKM ಅಶ್ರಫ್ ರವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಡೆನಿಸ್ ಮಂತೆರೋ ಗುರಿಕಾರರು ಸಂತ ಸೆಬೆಸ್ಟಿಯನ್ ವಾಳೆ. ಶ್ರೀಮತಿ ಲೀನಾ ಡಿಕೋಸ್ಟಾ ಗುರಿಕಾರರು ಸಂತ ಅಲ್ಫೋನ್ಸ ವಾಳೆ ಹಾಗೂ ಚರ್ಚ್ ಪಾಲನೆಯ ಸಮಿತಿಯ ಉಪಾಧ್ಯಕ್ಷೆ. ಶ್ರೀ ಜಾಯ್ ಡಿಸೋಜಾ ಗುರಿಕಾರರು ಸಂತ ಪೇತ್ರವಾಳೆ. ಶ್ರೀಮತಿ ಶಾಂತಿ ಮಿನಿಜಸ್ ಗುರಿಕಾರರು ನಿತ್ಯ ಸಹಾಯ ಮಾತೆ. ಶ್ರೀ ಜಾಯ್ ಕಿಶೋರ್ ಡಿಸೋಜಾ ಗುರಿಕಾರರು ಸಂತ ಅಂತೋನಿವಾಳೆ ಮತ್ತು ಮರಿಯಾಶ್ರಮ ಉತ್ಸವದ ಫುಡ್ ಕಮಿಟಿಯ ಸಂಯೋಜಕರು. ಶ್ರೀ ವಿಜಿಲ್ ಫೆರ್ನಾಂಡಿಸ್ ಗುರಿಕಾರರು ಅಸುಸಂ ಮಾತೆಯವಾಳೆ. ಶ್ರೀ ಹೆರಾಲ್ಡ್ ಡಿಸೋಜಾ ಗುರಿಕಾರರು ಮರಿಯ ಕೃಪಾವಾಳೆ. ಎಲ್ಲ ಸಭಿಕರು ಚಪ್ಪಾಳೆ ತಟ್ಟು ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ಈಗ ಎಲ್ಲ ಸಂಯೋಜಕರು ಮುಂದೆ ಬಂದು ಅಶ್ರಫ್ ರವರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಫ್ರಾಂಕಿ ಮಂತೆರೋ ಕ್ರಿಕೆಟ್ ಸಮಿತಿಯ ಸಂಯೋಜಕರು ಹಾಗೂ ಕಥೋಲಿಕ್ ಸಭೆಯ ಅಧ್ಯಕ್ಷರು. ಶ್ರೀ ಪೌಲು ಫೆರ್ನಾಂಡಿಸ್ ಕ್ರಿಕೆಟ್ ಸಮಿತಿಯ ಸಂಯೋಜಕರು ಹಾಗೂ ಪ್ರತಿನಿಧಿ ನಿತ್ಯ ಸಹಾಯ ಮಾತೆವಾಳೆ. ಶ್ರೀ ಸಿನುಲ್ ಡಿಸೋಜಾ ಕ್ರಿಕೆಟ್ ಸಂಯೋಜಕರು ಹಾಗೂ ಪ್ರತಿನಿಧಿ ಸಂತ ಸೆಬೆಸ್ಟಿಯನ್ ವಾಳೆ. ಶ್ರೀಮತಿ ಸ್ಯಾಂಡ್ರಾ ಡಿಸೋಜಾ ಫುಡ್ ಕಮಿಟಿಯ ಸಹ ಸಂಯೋಜಕರು ಮತ್ತು ಪಾಲನಾ ಸಮಿತಿಯ ಸದಸ್ಯರು. ಶ್ರೀ ಸ್ಟ್ಯಾನಿ ಡಿಸೋಜಾ ಸಾಂಸ್ಕೃತಿಕ ಸಮಿತಿಯ ಸಂಯೋಜಕರು ಹಾಗೂ SVS ಸಂಘಟನೆಯ ಅಧ್ಯಕ್ಷರು. ಶ್ರೀಮತಿ ಡಾಯಿನಾ ಡೇಸಾ ಸಾಂಸ್ಕೃತಿಕ ಸಮಿತಿಯ ಸಹ ಸಂಯೋಜಕರು ಹಾಗೂ ಮರಿಯ ಕೃಪಾಪಾಳೆಯ ಪ್ರತಿನಿಧಿ. ಶ್ರೀ ಫ್ರಾನ್ಸಿಸ್ ಡಿಸೋಜಾ ಸಾಂಸ್ಕೃತಿಕ ಸಮಿತಿಯ ಸಹ ಸಂಯೋಜಕರು.
ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಪವಿತ್ರವಾದ ಮರಿಯಾಶ್ರಮ ಚರ್ಚಿನ ಧರ್ಮಗುರುಗಳಿದ್ದಾರೆ. ಇನ್ನಿತರ ಹಲವಾರು ಗಣ್ಯಾತಿ ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಜೊತೆ ಸೇರಿದ್ದೇವೆ. ಮರಿಯಾಶ್ರಮ ಉತ್ಸವ ಇವತ್ತು ನಾವು 5 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಸಿ ಹಲವಾರು ದಿನಗಳಿಂದ ಕ್ರೀಡೆ, ಕಲೆ, ಹಲವಾರು ಸ್ಪರ್ಧೆಗಳಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮ ಸಮಾರೋಪಗೊಳ್ತಾ ಇದೆ. ಅನಿರೀಕ್ಷಿತವಾಗಿ ಈ ಸುಡು ಬಿಸಿಲಿನಲ್ಲಿ ನಮ್ಮೆಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ನಾವು ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ದೆವು. ನಮ್ಮ ಫಾದರ್ ಕೂಡ ಮಳೆಗೋಸ್ಕರ ಪ್ರಾರ್ಥಿಸಿದ್ದಾರೆ. ಅನಿರೀಕ್ಷಿತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಂತೋಷದ, ಸಿಹಿಯ, ಈ ಒಂದು ಅನುಗ್ರಹದ ಮಳೆ ಕೂಡ ನಮಗೆ ಒಂದು ಅನುಗ್ರಹವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸ್ವಲ್ಪ ತೊಂದರೆ ಆದರೂ ಕೂಡ ಮಳೆ ಕೊಡೋದು ದೇವರು. ಒಂದು ನೀರಿಗೋಸ್ಕರ ಕಷ್ಟಪಡೋರು ನಾವು ಕಾಣುವಾಗ ಮಳೆ ಇನ್ನೂ ಕೂಡ ಬರಬೇಕು. ಇವತ್ತು ನಮಗೆಲ್ಲ ಒಂದು ತಂಪಿನ ವಾತಾವರಣ ಕೂಡ ನಮ್ಮ ಮುಂದೆ ಈ ಒಂದು ಮಳೆಯ ಕಾರಣ ನಮಗೆ ಲಭ್ಯವಾಗಿದೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಮಂಜೇಶ್ವರದಲ್ಲಿ ರಾಜಕೀಯ ಜೀವನದಲ್ಲಿ ಪ್ರತಿ ಹಂತಗಳಲ್ಲಿ ಬೆಳೆದು ಬರುವ ದಿನಗಳಿಂದ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವ ಈ ಪವಿತ್ರವಾದ ಮರಿಯಾಶ್ರಮ ಚರ್ಚ್, ಪಕ್ಕದಲ್ಲಿರುವ ಶಾಲೆ, ಈ ಸುತ್ತಮುತ್ತ ಈ ಪ್ರದೇಶದ ಎಲ್ಲ ಜನರನ್ನು ಬಹಳ ಆತ್ಮೀಯತೆಯಿಂದ ಬಲ್ಲ ಓರ್ವ ವ್ಯಕ್ತಿತ್ವವಾಗಿದ್ದೀನಿ. ತದನಂತರ ಕಳೆದ ಸಲ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕನಾಗಿ ಶಾಸಕತ್ವಕ್ಕೆ ಸ್ಪರ್ಧಿಸುವ ಸಂದರ್ಭದಲ್ಲಿ ಕೂಡ ಈ ಒಂದು ಪ್ರದೇಶದ ಜನರ ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ ಎಲ್ಲವೂ ಕೂಡ ನನಗೆ ಲಭಿಸಿದೆ. ನನ್ನ ವಿಜಯದಲ್ಲಿ ಕೂಡ ಆ ಒಂದು ಪ್ರಾರ್ಥನೆ ಇದೆ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ಕೂಡ ನಾನು ಬಹಳ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇನೆ. ನಾವೆಲ್ಲ ಭಾರತೀಯರು. ಜಗತ್ತಲ್ಲಿ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ಜಗತ್ತಲ್ಲಿ ಹೆಚ್ಚಿನ ರಾಷ್ಟ್ರಗಳು ಕೂಡ ಯಾವ ದೇಶ ಅಂತ ಕೇಳುವಾಗ ಆ ಎಲ್ಲ ದೇಶಗಳಿಗೂ ಯಾವುದಾದ್ರೂ ಒಂದು ಧರ್ಮದ ದೇಶವಾಗಿರುತ್ತೆ. ಭಾರತೀಯರಾದ ನಮ್ಮ ಒಂದು ಭಾಗ್ಯ ಅಂತ ಹೇಳಿದರೆ, ನಮ್ಮ ದೇಶ ಅಂತ ಹೇಳಿದರೆ ಯಾವುದೇ ಒಂದು ಧರ್ಮದ ದೇಶವಲ್ಲ ನಮ್ಮ ಭಾರತ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಪಕ್ಕದಲ್ಲಿರೋ ಪಾಕಿಸ್ತಾನ ಧಾರ್ಮಿಕವಾಗಿ ಒಂದು ರಾಷ್ಟ್ರವನ್ನು ಕಟ್ಟಿಕೊಂಡಾಗ ನಮ್ಮ ದೇಶವನ್ನು ಅಂದಿನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತೃತ್ವ ಕೊಟ್ಟವರು ಭಾರತ ಅಂತ ಹೇಳಿದರೆ ಅದು ಯಾವುದೇ ಧರ್ಮದ ರಾಷ್ಟ್ರವಲ್ಲ, ಎಲ್ಲ ಧರ್ಮಗಳ ಒಂದು ತೊಟ್ಟಿಲು ಅಂತ ಘೋಷಣೆ ಮಾಡಿದ ಅಂದಿನಿಂದ ಇಂದಿನ ತನಕ ನಮ್ಮ ದೇಶ ಇಡೀ ಜಗತ್ತಿಗೆ ಮಾದರಿಯುತವಾದ ಸಾಮರಸ್ಯದ ಮೈಲುಗಳನ್ನು ಸ್ಥಾಪಿಸಿ, ಅಲ್ಪ ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ಈಗಲೂ ಕೂಡ ಜಗತ್ತಿನ ನಾಯಕತ್ವಕ್ಕೆ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ಇಲ್ಲಿ ಆ ಒಂದು ಭಾರತದೊಳಗಡೆ ಕೇರಳ ಕರ್ನಾಟಕದ ಗಡಿಯಲ್ಲಿ ಹಲವಾರು ವರ್ಷಗಳ ಇತಿಹಾಸವಿರುವ ಮರಿಯಾಶ್ರಮ ಚರ್ಚಿನ ವಠಾರದಲ್ಲಿ ಮರಿಯಾಶ್ರಮ ಉತ್ಸವ ಇವತ್ತು ನಡೀತಾ ಇದೆ. ಈಗಾಗಲೇ ಕ್ರಿಕೆಟ್ ಮುಗಿದಿದೆ, ಆಹಾರ ತಯಾರಿ ಆಗ್ತಾ ಇದೆ, ಅದರ ಒಂದು ಸ್ಪರ್ಧೆ ಕೂಡ ನಡೀತಾ ಇದೆ. ಹಲವಾರು ಸ್ಟಾಲ್ಗಳನ್ನು ಹಾಕಿಕೊಂಡಿದ್ದಾರೆ. ಬಹಳ ಅದ್ಧೂರಿಯಾಗಿ ಪ್ರತ್ಯೇಕವಾಗಿ ಬೆಳೆದು ಬರುವ ಮಕ್ಕಳಿಗೆ ನಾವು ಸಾಧಾರಣವಾಗಿ ಅವ್ರನ್ನ ಹೇಳೋ ಮಾತಂತ ಹೇಳಿದರೆ, ಯಾವಾಗ ನೋಡಿದರೂ ಅವರು ಫೇಸ್ಬುಕ್ನಲ್ಲಿ, ಮೊಬೈಲಲ್ಲಿ ಇರ್ತಾರೆ ಅಂತ ಹೇಳಿದರೆ, ಆ ಮಕ್ಕಳನ್ನು ನಮ್ಮ ಒಂದು ಹಿನ್ನೆಲೆಯನ್ನು ಅವರಿಗೆ ಪರಿಚಯಿಸಿಕೊಡ್ಬೇಕಾಗಿದ್ದರೆ ಇಂಥ ಒಂದು ಉತ್ಸವಗಳು ನಾವು ಹಮ್ಮಿಕೊಂಡು ಪರಸ್ಪರ ಬೆರೆತು ನಮ್ಮ ಸಂಸ್ಕೃತಿಯನ್ನು ಅವರಿಗೆ ನೀಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮರಿಯಾಶ್ರಮ ಚರ್ಚಿನ ನೇತೃತ್ವದಲ್ಲಿ, ಧರ್ಮಗುರುಗಳ ನಾಯಕತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದೀರಂತ ಹೇಳಿದರೆ, ಈ ಕ್ಷೇತ್ರದ ಓರ್ವ ಶಾಸಕ ಎಂಬ ನೆಲೆಯಲ್ಲಿ ಹೆಮ್ಮೆಯಿಂದ, ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ, ದಿನಗಟ್ಟಲೆ ಇದಕ್ಕೋಸ್ಕರ ದುಡಿದ ಪ್ರತಿಯೊಬ್ಬರನ್ನು ಕೂಡ ಹೃದಯದ ಅಂತರಾಳದಿಂದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸುದೀರ್ಘವಾದ ಒಂದು ಭಾಷಣಕ್ಕೆ ಮುಂದುವರಿತಾ ಇಲ್ಲ, ಭಾಷಣದ ಸಂದರ್ಭವೂ ಅಲ್ಲ. ಎಲ್ರಿಗೂ ಪ್ರೀತಿಪೂರ್ವಕ ಹೇಳುವ ಒಂದು ಮಾತಂತ ಹೇಳಿದರೆ,
ನಾವೆಲ್ಲರೂ ಪ್ರಥಮವಾಗಿ ಜಗತ್ತಲ್ಲಿ ಈಗ ನೋಡಿ ಮಳೆ ಬರುವಾಗಲೂ ಧರ್ಮಗುರುಗಳು ಕ್ರೈಸ್ತವ ಚರ್ಚಲ್ಲಿ ಕೂಡ ದಿನನಿತ್ಯ ಪ್ರೇಯರ್ ಮಾಡಿದ್ದು ಏನಂತ ಹೇಳಿದರೆ ಮಳೆಗೋಸ್ಕರ. ಪಕ್ಕದಲ್ಲಿರುವ ಮುಸಲ್ಮಾನರ ಮಸೀದಿಯಲ್ಲಿ ಕೂಡ ಪ್ರೇಯರ್ ಮಾಡಿದ್ದು ಮಳೆಗೋಸ್ಕರ. ದೇವಸ್ಥಾನಗಳಲ್ಲೂ ಪ್ರೇಯರ್ ಮಾಡಿದ್ದು ಮಳೆಗೋಸ್ಕರ. ಅಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಧರ್ಮದವರು ಫಾದರ್ ಅವರು ಪ್ರಾರ್ಥನೆ ಮಾಡುವಾಗ ನಮ್ಮ ಕ್ರೈಸ್ತವರಿಗೆ ಮಾತ್ರ ದೇವರೇ ಮಳೆ ಕೊಡಿ ಅಂತ ಪ್ರಾರ್ಥನೆ ಮಾಡಲಿಲ್ಲ. ಮುಸಲ್ಮಾನರ ಮಸೀದಿಯಲ್ಲೂ ಹಿಂದೂಗಳ ದೇವಸ್ಥಾನದಲ್ಲೂ ಪ್ರಾರ್ಥನೆ ಮಾಡಲಿಲ್ಲ. ಎಲ್ಲ ಧರ್ಮಗಳು ಕೂಡ ಸಂಬೋಧನೆ ಮಾಡೋದೇನಂತ ಹೇಳಿದರೆ ಮಾನವೀಯತೆ, ಶಾಂತಿ, ನೆಮ್ಮದಿ, ಪ್ರೀತಿ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಭಾರತವನ್ನು 75 ವರ್ಷಗಳು ನಮ್ಮ ದೇಶ ಹಾದು ಹೋದಂಥ ಒಂದು ಇತಿಹಾಸವನ್ನು ಅವಲೋಕನ ಮಾಡುವಾಗ ಜಗತ್ತಲ್ಲಿರುವ ಕ್ರೈಸ್ತವ ಧರ್ಮ ಗುರುಗಳನ್ನು, ಕ್ರೈಸ್ತವ ಚರ್ಚ್ಗಳನ್ನು, ಕ್ರೈಸ್ತವ ಫಾದರ್ಗಳನ್ನು ನಮಗೆ ನೆನೆಸದೇ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ದೇಶದ ಶೈಕ್ಷಣಿಕ ವಲಯದಲ್ಲಿ, ಆರೋಗ್ಯ ವಲಯದಲ್ಲಿ ಭಾರತವನ್ನು ಜಗತ್ತಲ್ಲಿ ತಲೆ ಎತ್ತಿ ನಿಲ್ಲುವಂಥ ಮೈಲುಗಳನ್ನು ಸ್ಥಾಪಿಸಲಿಕ್ಕೆ ಕಾರಣ ಅಂತೇಳಿದರೆ ಅದು ಕ್ರೈಸ್ತವ ಧರ್ಮಗುರುಗಳು ಎಂಬುದು ನಮಗೆ ಅಭಿಮಾನದಿಂದ ಇತಿಹಾಸದಿಂದ ನೋಡಿ ಹೇಳುವಂಥ ಒಂದು ವಿಷಯ. ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರ್ ಹಾದು ಹೋದರೆ ಮಂಗಳೂರನ್ನು ನಾವು ಹೇಳೋದು ಏಷ್ಯಾದಲ್ಲಿರುವ ಶಿಕ್ಷಣದ ಕಾಶಿ ಅಂತ ನಾವು ಕರೀತೇವೆ. ಅಲ್ಲಿ ಶಿಕ್ಷಣದ ಕಾಶಿ ಅಂತ ಕರೆಯುವಾಗ ಅಲ್ಲಿ ಶಿಕ್ಷಣದಲ್ಲಿ, ಆರೋಗ್ಯ ವಲಯದಲ್ಲೂ ಕೂಡ ಜನಪರ ಕಾಳಜಿಯಿಂದ ನಿಷ್ಠೆಯಿಂದ ಸೇವೆ ಮಾಡಿದ ಸಂಸ್ಥೆಗಳು ಯಾವುದು ಅಂತ ಕೇಳಿದರೆ ಅದೆಲ್ಲ ನಮ್ಮ ಬಿಷಪ್ರವರ ಅಂಡರಲ್ಲಿ ಬರುವ ಕ್ರೈಸ್ತವ ಸಂಸ್ಥೆಗಳು ಎಂಬುದು ನಮ್ಮ ಅನುಭವದಿಂದ ನಮಗೆ ಮನವರಿಕೆ ಆದಂಥ ವಿಚಾರ ಮತ್ತು ವಿಷಯ. ಇಲ್ಲೂ ಕೂಡ ನಮ್ಮ ಮರಿಯಾಶ್ರಮ ಚರ್ಚ್ ಭಾಳ ಶಾಂತಿಯುತವಾಗಿ ಈ ಒಂದು ಗಡಿಯಲ್ಲಿ, ಈ ಪ್ರದೇಶದಲ್ಲಿ ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಪ್ರೀತಿಯ, ಶಾಂತಿಯ, ನೆಮ್ಮದಿಯ, ಸಾಮರಸ್ಯದ ಸಂದೇಶವನ್ನು ನೀಡಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಪ್ರದೇಶದ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ದುಡಿಯುವಂಥ ಧರ್ಮಗುರುಗಳು ಮತ್ತು ನಮ್ಮ ಚರ್ಚ್ ಎಂಬುದು ಎಲ್ರಿಗೂ ತಿಳಿದಿರೋ ವಿಚಾರ. ಈ ಚರ್ಚಿನ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಕರೆದುದಕ್ಕೆ ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನನ್ನಲ್ಲಿ ಏನು ಕೂಡ ಸಾಧಾರಣ ಕೇಳೋದಿಲ್ಲ. ಒಂದು ಮಿನಿಮಾಸ್ ಲೈಟ್ ಕೇಳಿದರು, ನಾನು ಅದು ಕೊಟ್ಟೆ. ಆದರೆ ಅನಿರೀಕ್ಷಿತವಾಗಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಬಂದ ಕಾರಣದಿಂದ ಲೈಟ್ ಸಿದ್ಧವಾಗಿದೆ, ಅದರ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಲೂ ಕೂಡ ನಮ್ಮ ಧರ್ಮಗುರುಗಳು ಪಕ್ಕದಲ್ಲಿ ಕೂತಾಗ ಯಾವಾಗ ಸ್ವಿಚ್ ಆನ್ ಮಾಡ್ತೀರಾ ಅಂತ ಕೇಳಿದರು. 4ಕ್ಕೆ ಫಲಿತಾಂಶ ಬಂದರೆ, ದೇಶ ಚುನಾವಣಾ ಫಲಿತಾಂಶ ಬಂದರೆ 6-7ರಲ್ಲಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಮುಗಿದ ಕೂಡಲೇ ನನ್ನ 90 ಲೈಟ್ಗಳು ಇದೇ ರೀತಿ ಸ್ವಿಚ್ ಆನ್ ಮಾಡದೆ ನಾನು ಸಂಕಷ್ಟದಲ್ಲಿದ್ದೀನಿ. ಪ್ರಥಮ ಸ್ವಿಚ್ ಆನ್ ಈ ಪವಿತ್ರವಾದ ಮರಿಯಾಶ್ರಮ ಚರ್ಚನ ಮುಂದ್ಗಡೆಯಿಂದ ಆರಂಭ ಮಾಡ್ತೀನಿ. ಅದರ ಡೇಲ್ ಕೂಡ ನಾನು ಕಳೆದ ಸಲ ಬಂದಾಗ ಫಾದರ್ ನನ್ನಲ್ಲಿ ಚರ್ಚಿನ ಮುಂಭಾಗದಲ್ಲಿ ಒಂದು ಇಂಟರ್ಲಾಕ್ ಹಾಕುವ ಒಂದು ವಿಷಯ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಈ ವರ್ಷದ ನನ್ನ ಶಾಸಕರ ನಿಧಿಯಿಂದ ಖಂಡಿತವಾಗಿಯೂ ಆ ಒಂದು ಕೆಲಸವನ್ನು ಕೂಡ ನಿಮಗೆ ಪೂರ್ತಿ ಮಾಡಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಒಂದು ಸಣ್ಣ ರಸ್ತೆ ವಿಷಯ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಶಾಲೆ ವಿಷಯದಲ್ಲಿ ಕೂಡ ನನ್ನಿಂದ ಆಗುವ ರೀತಿಯಲ್ಲಿ ನಾನು ನನ್ನ ಅಳಿಲ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಗಮನಕ್ಕೆ ಈ ಒಂದು ಪರಿಸರದ ಅಭಿವೃದ್ಧಿ ವಿಷಯಗಳಂತಂದರೆ ಖಂಡಿತವಾಗಿ ಇನ್ನು ಕೂಡ 2.5 ವರ್ಷ ನನ್ನ ಕೈಯಲ್ಲಿ ಬಾಕಿ ಇದೆ. ನನ್ನಿಂದ ಆಗುವ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧ ಅಂತ ಮತ್ತೊಮ್ಮೆ ಹೇಳಿಕೊಂಡು ಮರಿಯಾಶ್ರಮ ಉತ್ಸವ ಪ್ರಪ್ರಥಮವಾಗಿ ನಡೀತಾ ಇದೆ. ಈ ಉತ್ಸವ ಮುಂದಿನ ದಿನಗಳಲ್ಲಿ ನಾವು ತಿರುಗಿ ನೋಡುವಾಗ ಇತಿಹಾಸದಲ್ಲಿ ಎಂದೆಂದಿಗೂ ನೆನಪಿನಿಂದ ನೆನಪಿಸುವಂಥ ಒಂದು ಕಾರ್ಯಕ್ರಮವಾಗಿ ಜ್ವಲಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಮತ್ತೊಮ್ಮೆ ಶುಭಗಳನ್ನು ಕೋರಿಕೊಂಡು ಈ ಒಂದು ನಾವು ಸಾಧಾರಣವಾಗಿ 5ರಿಂದ 10 ತನಕ ಅಂತ ಹೇಳಿದರು. 1-2 ತಾಸು ಮುಂದಕ್ಕೆ ಹೋದರೂ ಪರವಾಗಿಲ್ಲ. ಎಲ್ಲರೂ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಎಲ್ಲ ವಿದ್ಯಾರ್ಥಿನಿಗಳಿದ್ದಾರೆ. ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಲಿಕ್ಕೆ ಈ ಒಂದು ಮರಿಯಾಶ್ರಮ ಉತ್ಸವದ ಸಮಾಪ್ತಿ ಕಾರ್ಯಕ್ರಮ ನಮಗೆ ಆಗಲಿ ಅಂತ ಸರ್ವಶಕ್ತನಲ್ಲಿ ಬೇಡಿಕೊಂಡು ಮತ್ತೊಮ್ಮೆ ಶುಭಾಶಯಗಳನ್ನು ಮಾತಿಗೆ ವಿರಾಮ. ಜೈ ಹಿಂದ್. ಸರ್ವರನ್ನು ಸನ್ಮಾನಿಸಿ ಅತ್ಯುತ್ತಮವಾಗಿ ನಮಗೆ ಅರ್ಥಭರಿತವಾಗಿ ಸಂದೇಶವನ್ನು ನೀಡಿದ್ದಾರೆ. ಹಾಗೆ ನಮಗೆ ಕೆಲವು ಕೊಡುಗೆಗಳನ್ನು ನೀಡುತ್ತೇನೆ ಎಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಮಳೆಯ ಹನಿಗಳು ಹೇಗೆ ಬಂತು ಅಂತ ನೀವೀಗ ತಾನೇ ನೋಡಿರಬಹುದು. ಅದು ಮಳೆ ಬೀಳುವ ರೀತಿಯನ್ನು ಗಮನಿಸಿರಬಹುದು.
ಹಾಗೂ ಅದು ಹೇಗೆ ಸಾರ್ಥಕತೆಗೊಳ್ಳುತ್ತದೆ ಅನ್ನೋದನ್ನು ಕೂಡ ನೀವೀಗ ತಾನೇ ಗಮನಿಸಿರಬಹುದು. ಕೆಲವು ಮಳೆ ಹನಿಗಳು ಕಾದ ಕಲ್ಲಿನ ಮೇಲೆ ಬೀಳ್ತವೆ. ಕಲ್ಲು ಬಿಸಿ ಇರುವಾಗ ಅದು ಬೇಗ ಆವಿಯಾಗಿ ಮೋಡವನ್ನು ಸೇರಿಕೊಳ್ತದೆ. ಹಾಗೆ ಕೆಲವು ಹನಿಗಳು ಗಿಡದ ಮೇಲೆ ಬೀಳ್ತವೆ. ಗಿಡದಿಂದ ಜಾರಿ ಬೇರನ್ನು ಸೇರಿ ಬೇರುಗಳು ಅವುಗಳನ್ನು ಹೀರಿಕೊಳ್ತವೆ. ಹಾಗೆ ಕೆಲವು ಹನಿಗಳು ತಾವರೆ ಎಲೆ, ಕೆಸುವಿನ ಎಲೆ ಇಂತಹ ಸುಂದರವಾದ ಎಲೆಗಳ ಮೇಲೆ ಬೀಳ್ತವೆ. ಅವು ಸ್ವಲ್ಪ ಸಮಯದ ತನಕ ಫಳಫಳ ಅಂತ ಹೊಳಿತವೆ. ಆದರೆ ಗಾಳಿ ಬಂದಾಗ, ಎಲೆಗಳು ಆಡಿದಾಗ ಆ ಹನಿಗಳು ಜಾರಿ ನೀರನ್ನು ಸೇರಿಕೊಳ್ತವೆ. ಇನ್ನು ಕೆಲವು ಹನಿಗಳು ಸಾಗರದ ದಡದಲ್ಲಿ ಬಾಯಿ ತೆರೆದು ನಿಂತ ಕಪ್ಪೆ ಚಿಪ್ಪಿನ ಒಳಗೆ ಹೋಗಿ ಸೇರಿಕೊಳ್ತವೆ. ಅವು ಕಾಲಕ್ರಮೇಣ ಅಮೂಲ್ಯವಾದ ಬೆಲೆ ಬಾಳುವಂತಹ ಸ್ವಾತಿ ಮುತ್ತುಗಳಾಗ್ತವೆ. ಅಂಥ ಒಂದು ಸ್ವಾತಿ ಮುತ್ತು ನಮ್ಮ ನಡುವೆ ಇದೆ. ಅದು ನಮಗೆ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈಗ ಆ ಸ್ವಾತಿ ಮುತ್ತು ಯಾವುದಿರ್ಬೋದು ಅಂತ ನೀವು ಊಹಿಸ್ಬೋದಾ? ಊಹಿಸಿ ಹೇಳ್ಬೋದಾ ಯಾರು ಅಂತ ಸ್ವಾತಿ ಮುತ್ತು? ಹೌದು, ಸರಿಯಾಗಿ ಹೇಳಿದ್ದೀರಿ. ಈಗ ನಮ್ಮ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾರವರನ್ನು ನಮ್ಮ ಜನಪ್ರಿಯ ಶಾಸಕರಾಗಿರುವ AKM ಅಶ್ರಫ್ ರವರು ಸನ್ಮಾನಿಸುತ್ತಿದ್ದಾರೆ. ಮತ್ತು ನಾವು ನಮ್ಮ ಚಪ್ಪಾಳೆಯೊಂದಿಗೆ ನಮ್ಮ ಗೌರವವನ್ನು ಸೂಚಿಸೋಣ. ಯಾವುದೇ ಒಂದು ಉತ್ತಮ ಕಾರ್ಯವನ್ನು ಮಾಡಬೇಕು ಎಂದರೆ ಮಾಡುವ ಗುರಿ ಇರಬೇಕು. ಹಾಗೆ ಆ ಗುರಿಯನ್ನು ತಲುಪುವ ಛಲ ಇರಬೇಕು. ಹಾಗೆ ಗುರಿ ಸಾಧಿಸಲು ಜನರನ್ನು ಒಗ್ಗೂಡಿಸುವ ಸಾಮರ್ಥ್ಯವಿರಬೇಕು. ಆತ ಉತ್ತಮ ಸಂಘಟಕನು, ಉತ್ತಮ ನಾಯಕನೂ ಆಗಿರಬೇಕು. ಒಬ್ಬ ಒಳ್ಳೆಯ ಗುರುವಾಗಿರಬೇಕು. ಎಲ್ಲರನ್ನೂ ತನ್ನತ್ತ ಸೆಳೆಯುವ ವಾಗ್ಮಿಯಾಗಿರಬೇಕು. ಮಾತೃ ಹೃದಯಿಯಾಗಿರಬೇಕು. ಸ್ನೇಹಿತರೆ, ಇಂಥ ಎಲ್ಲ ಗುಣಗಳನ್ನು ಹೊಂದಿರುವ ನಾಯಕನಿಗೆ ನಾವೆಲ್ಲ ಹೆಗಲಾಗಿದ್ದೇವೆ. ಇಂಥ ಗುಣಗಳಿರುವ ನಾಯಕನನ್ನು ನಾವು ಹೊಂದಿದ್ದೇವೆ ಎಂದು ಹೇಳಲು ಹೆಮ್ಮೆ ಪಡುತ್ತಿದ್ದೇವೆ. ಈ ಗುರು, ಈ ನಾಯಕ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಮರಿಯಾಶ್ರಮ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್ ಡಿಸೋಜಾ. ಇವರು ಸೆಪ್ಟೆಂಬರ್ 2023ರಂದು ಇವರ ಪುಣ್ಯ ಪಾದದ ಸ್ಪರ್ಶ ನಮ್ಮ ಮರಿಯಾಶ್ರಮ ಚರ್ಚಿನ ಭೂಮಿಯ ಮೇಲಾಯಿತು. ನಂತರ ಎಲ್ಲವೂ ಬದಲಾಯಿತು. ಚರ್ಚಿನ ಸಭಾಂಗಣ ಅಂದವಾಯಿತು. ದಿನನಿತ್ಯ ಬಲಿಪೂಜೆಗೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾಯಿತು. ಅಲ್ಲದೆ ಅಗತ್ಯವಿರುವ ರೋಗಿಗಳಿಗೆ ಧನಸಹಾಯ ಮಾಡುವ ಆರೋಗ್ಯ ನಿಧಿ ಎಂಬ ಯೋಜನೆಯನ್ನು ಆರಂಭಿಸಿದರು. ಅಲ್ಲದೆ ಇದಕ್ಕೆ ನೆರವು ಬರುವಂತೆ ಆಯೋಚನೆ ಮಾಡಿದರು. ನಮ್ಮ ಚರ್ಚಿಗೆ ಇವರು ಬಂದು ಸುಮಾರು 8 ತಿಂಗಳಾಯಿತು. ನಮ್ಮಲ್ಲಿ ಸಾಕಷ್ಟು ಬದಲಾವಣೆಯೂ ಆಯಿತು. ಮರಿಯಾಶ್ರಮ ಚರ್ಚ್ ಇನ್ನಷ್ಟು ಕ್ರಿಯಾಶೀಲವಾಯಿತು. ಜನರನ್ನು ಸೆಳೆಯುವ ಇವರ ಹೊಳೆಯುವ ಕಣ್ಣುಗಳು ನಮ್ಮೆಲ್ಲರನ್ನು ಚರ್ಚಿಗೆ ಹೆಚ್ಚೆಚ್ಚು ಬರುವಂತೆ ಆಕರ್ಷಿಸಿತು ಎಂದರೆ ತಪ್ಪಾಗಲಾರದು. ಇವರ ನಾಯಕತ್ವದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿ ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರಿತು ಎಂಬಂತೆ ಪುಣ್ಯ ಕಾರ್ಯಗಳಲ್ಲಿ ನಮಗೂ ಪಾಲು ನೀಡಿದರು. ಇದರ ಬಗ್ಗೆ ವಿವರಿಸುತ್ತಾ ಹೋದರೆ ಪದಗಳು ಖಂಡಿತ ಸಾಲದು. ಒಟ್ಟಾರೆಯಾಗಿ ಇಂಥವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದಿದ್ದೇವೆ ಎಂಬುದೇ ಬಹಳ ಹೆಮ್ಮೆಯ ವಿಷಯವಾಗಿದೆ. ಸದಾ ಇನ್ನೊಬ್ಬರ ಖುಷಿಯಲ್ಲಿ ತನ್ನ ಖುಷಿಯನ್ನು ಕಾಣುವ ಹಾಗೂ ನಮ್ಮ ಖುಷಿಯನ್ನು ಇನ್ನೊಬ್ಬರಿಗೆ ಹಂಚುವಂತೆ ಪ್ರೇರೇಪಿಸುವ ನಮ್ಮ ಧರ್ಮಗುರುಗಳಿದ್ದು ಸಣ್ಣದೊಂದು ಗೌರವದ ಸನ್ಮಾನ. ಉಪಾಧ್ಯಕ್ಷರು, ಕಾರ್ಯದರ್ಶಿ, ಚರ್ಚ್ ಪಾಲನಾ ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳು, ಮರಿಯಾಶ್ರಮ್ ಚರ್ಚ್ ತಲಪಾಡಿ. ನಮ್ಮ ನೆಚ್ಚಿನ ನಾಯಕರಂಥ ಅಶ್ರಫ್ರವರು ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ನಾವು अभिनंदिसोना. मोगाचनो तुमच्या गमनाक सर फूड काउंटर्स ओपन जाल्यात. तुमी तुमची
काणा काणगे येता तशेंच 360 डिग्री सेल्फी आसा तें तुमी यूज करी येता. ₹50 आनी ₹100 असे चार्जेस आसतले. फॅमिली समेत तुम्ही सेल्फी काढी येता. ವಾಳೆಯ ಗುರಿಕಾರರಂತೆ ಪಾಲನಾ ಮಂಡಳಿಯ ಸರ್ವ ಸದಸ್ಯರ ಸೇವೆಯು ಅಮೂಲ್ಯವಾದುದು. ಅವರ ಈ ಸೇವೆಯನ್ನು ಮನಗೊಂಡು ಪಾಲನಾ ಮಂಡಳಿಯ ಸರ್ವ ಸದಸ್ಯರನ್ನು ಸನ್ಮಾನಿಸಲಿದ್ದಾರೆ ನಮ್ಮ ನೆಚ್ಚಿನ ಗುರುಗಳಾಗಿರುವಂತಹ ವಂದನೀಯ ಫಾದರ್ ವಿಕ್ಟರ್ ಡಿಸೋಜರವರು. ಹಾಗೂ ಇವರ ಮಾಹಿತಿಯನ್ನು ಶ್ರೀಯುತ ಫ್ರಾನ್ಸಿಸ್ ಡಿಸೋಜರವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮರಿಯಾಶ್ರಮ ಚರ್ಚಿನ ಧರ್ಮ ಗುರುಗಳಾದ ವಂದನೀಯ ಫಾದರ್ ವಿಕ್ಟರ್ ಡಿಸೋಜರ್ ಅವರು ಇವರಿಂದ ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೆಸರು ಕರೆದವರು ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಸಿಸ್ಟರ್ ಆಶಾ ಫೆರ್ನಾಂಡಿಸ್ ಸುಪೀರಿಯರ್ ಜ್ಯೋತಿ ನಿಲಯ ಅವರ ಬದಲಾಗಿ ಸಿಸ್ಟರ್ ಸೋಫಿಯಾ, ಸಿಸ್ಟರ್ ಮೇರಿ ಪಿಂಟೋ ಮುಖ್ಯಾಪದಿನಿಯರು ಮರಿಯಾಶ್ರಮ ಅನುದಾನಿತ ಶಾಲೆ, ಶ್ರೀಮತಿ ಬೀನಾ ಡಿಸೋಜಾ ಚರ್ಚ್ ಪಾಲಿನ ಸಮಿತಿಯ ಕಾರ್ಯದರ್ಶಿ ಹಾಗೂ ಪ್ರತಿನಿಧಿ ಸಂತ ಸೆಬಾಸ್ಟಿಯನ್ ವಾಳೆ ಅವರ ಅನುಪಸ್ಥಿತಿಯಲ್ಲಿ ಎವಿಟಾ ಡಿಸೋಜಾ, ಶ್ರೀ ನವೀನ್ ಡಿಸೋಜಾ ಮತ್ತು ಶ್ರೀಮತಿ ವಿಲ್ಮಾ ವೆಗಸ್ ಪ್ರತಿನಿಧಿ ಸಂತ ಪೇತ್ರವಾಳೆ, ಶ್ರೀ ಅರುಣ್ ಡಿಸೋಜಾ ಮತ್ತು ಶ್ರೀಮತಿ ಸರಿತಾ ಡಿಸೋಜಾ ಪ್ರತಿನಿಧಿ ಸಂತ ಅಲ್ಫೋನ್ಸ್ ವಾಳೆ, ಶ್ರೀ ಬೆನೆಟ್ ಪಿಂಟೋ ಮತ್ತು ಶ್ರೀಮತಿ ಚಾಯ್ಸ್ ಮಸ್ಕರೆನಸ್ ಪ್ರತಿನಿಧಿ ಸ್ವರ್ಗ ಸ್ವೀಕೃತ ಮಾತೆ ವಾಳೆ, ಶ್ರೀಮತಿ ಅನಿಶಾ ಪುಟ್ಟಾಡೋ ಪ್ರತಿನಿಧಿ ನಿತ್ಯ ಸಹಾಯ ಮಾತೆ ವಾಳೆ, ಶ್ರೀ ಮಾರಿಷ್ ಫೆರ್ನಾಂಡಿಸ್ ಮತ್ತು ಶ್ರೀಮತಿ ಲೀನಾ ಬರ್ಬೋಸಾ ಪ್ರತಿನಿಧಿ ಸಂತ ಅಂತೋನಿಯೋ ವಾಳೆ, ಶ್ರೀಮತಿ ಮೋಲಿ ಡಿಸೋಸಾ ಲೀಜನ್ ಆಫ್ ಮೇರಿ ಅಧ್ಯಕ್ಷರು, ಕುಮಾರಿ ವಿನೋಲಾ ಯುವ ಸಂಘಟನೆ ಅಧ್ಯಕ್ಷ, ಶ್ರೀ ಫ್ರಾನ್ಸಿಸ್ ಡಿಸೋಜಾ ಕಟ್ಟಪುನಿ ಪಾಲನಾ ಸಮಿತಿಯ ನೇಮಿಸಲ್ಪಟ್ಟ ಸದಸ್ಯರು ಇವರ ಮುಂದೆ ಬಂದು ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಕ್ರಿಕೆಟ್ ಟೂರ್ನಿಮೆಂಟ್ ಸ್ಪಾನ್ಸರ್ ಮತ್ತು ಅದಕ್ಕೆ ಪ್ರಯೋಜಕರಿದ್ದಂಥವರಿಗೆ ಫಾದರ್ ವಿಕ್ಟರ್ ಡಿಸೋಜರ್ ಅವರು ಸನ್ಮಾನಿಸುವವರು. ಹೆಸರು ಕರೆದವರು ಮುಂದೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡುತ್ತೇನೆ. ಶ್ರೀಮತಿ ಸೆಲಿನ್ ರೋಡ್ರಿಗಸ್ ಮತ್ತು ಕುಟುಂಬಸ್ಥರು ಸಂತ ಅಲ್ಫೋನ್ಸ್ ವಾಳೆ, ಶ್ರೀ ಡೊನಾಲ್ಡ್ ಪಿಂಟೋ ಮತ್ತು ಕುಟುಂಬಸ್ಥರು ಅಸುಸೋಮ್ ಮಾತೆ ವಾಳೆ, ಶ್ರೀಮತಿ ಮೇಬಲ್ ರೋಡ್ರಿಗಸ್ ಸಂತ ಅಲ್ಫೋನ್ಸ್ ವಾಳೆ ಇವರು ಮುಂದೆ ಬಂದು ಗುರುಗಳಿಂದ ಗೌರವ ಕಾಣಿಕೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರನ್ನೂ ಸನ್ಮಾನಿಸಿದ ನಿಮಗೆ ಧನ್ಯವಾದಗಳು ಫಾದರ್. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವ ವಂದನೀಯ ಫಾದರ್ ವಿಕ್ಟರ್ ಡಿಸೋಜರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಹಿತವಚನಗಳನ್ನು ನೀಡಬೇಕಾಗಿ ಸರ್ವರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಮರಿಯಾಶ್ರಮ್ ಉತ್ಸವ 2024 ಈ ಕಾರ್ಯಕ್ರಮದ ಉಪಸ್ಥಿತರಾಗಿ ಬಂದಿರತಕ್ಕಂಥ ಜನಪ್ರಿಯ ಶಾಸಕರಾದ AKM ಅಶ್ರಫ್ ರವರ ಅನುಪಸ್ಥಿತಿ ಹಾಗೂ ಅನೇಕ ಗಣ್ಯರು
ಕಾರಣಾಂತರ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅವರನ್ನು ನೆನಪಿಸುತ್ತಾ ನಮ್ಮ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷೆ ಶ್ರೀಮತಿ ಲೀನಾ ಡಿಕೋಸ್ಟಾ, ಕಾರ್ಯದರ್ಶಿ ಶ್ರೀಮತಿ ಬೀನಾ ಡಿಸೋಜಾ ಅವರು ಇವತ್ತು ಕಾರ್ಯಕ್ರಮಕ್ಕೆ ಇರಬೇಕಿತ್ತು, ಕಾರಣಾಂತರ ಇಲ್ಲಿ ಇಲ್ಲ. ಅವರ ಅನುಪಸ್ಥಿತಿ ಅವರು ನೆನಪಿಸ್ತೇನೆ. ಹಾಗೂ ನಮ್ಮ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಆಶಾ ಫೆರ್ನಾಂಡಿಸ್ ಹಾಗೂ ಇತರ ಧರ್ಮ ಭಗಿನಿಯರು, ಎಲ್ಲ ಈ ಉತ್ಸವದ ಸಂಯೋಜಕರು, ಪ್ರಿಯ ಚರ್ಚಿನ ಭಕ್ತಾದಿಗಳೇ ಹಾಗೂ ಇಲ್ಲಿ ನೆರೆದಿರುವ ಬಂಧು ಮಿತ್ರರೇ, ಅದು ಒಂದು ದಿನ ನಾನು ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ನನಗೊಂದು ಕರೆ ಬಂತು. ಆ ಕರೆ ಒಂದು ಸ್ತ್ರೀ, ಹೆಂಗಸು, ಫಾದರ್ ನನ್ನ ಗಂಡ ಆಸ್ಪತ್ರೆಯಲ್ಲಿ ಇದ್ದಾರೆ, ಇದೇ ನಮ್ಮ ಚರ್ಚಿನವರು. 2-3 ತಿಂಗಳಾದಮೇಲೆ ನಂತರ ಫೋನ್ ಬಂತು, ನೀವು ಇಲ್ಲಿ ಬರಬೇಕು ಫಾದರ್ ಆಸ್ಪತ್ರೆಗೆ ಅಂತ. ನನ್ನ ಆಫೀಸ್ ಮುಗಿಸಿ ಮಧ್ಯಾಹ್ನ ಊಟ ಆದಮೇಲೆ ನಾನು ಸ್ಟ್ರೈಟ್ ಆಗಿ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಹೋಗಿದ್ದೇನೆ. ಅಲ್ಲಿ ಭೇಟಿ ಕೊಡುವಾಗ ಆ ತಾಯಿ ಮಕ್ಕಳಿಲ್ಲ, ಗಂಡ ಆಸ್ಪತ್ರೆಯಲ್ಲಿ ಇದ್ದಾರೆ, ನನ್ನ ಮುಂದೆ ಕಣ್ಣೀರಿಟ್ರು. ಫಾದರ್, ನಮಗೆ ಯಾರು ಇಲ್ಲ, ನಮಗೆ ಸಹಾಯದ ಅಗತ್ಯ ಬೇಕು, ನಮಗೆ ನೀವು ಸಹಾಯ ಮಾಡಬೇಕು ಅಂತ ಕಣ್ಣೀರು ಹಾಕಿದ್ರು. ನಾನು ಆವಾಗಲೇ ನನ್ನಲ್ಲಿ ಇದ್ದ ಸ್ವಲ್ಪ ಹಣ ನಾನು ಕೊಟ್ಟೆ. ತದನಂತರ ಅದೇ ನನಗೆ ಯೋಚನೆ ಬಂತು, ಆ ತಾಯಿಯ ಕಣ್ಣೀರು. ಯಾಕೆ ನಾವು ಕಷ್ಟದಲ್ಲಿರುವ, ಆರೋಗ್ಯ ವಂಚಿತರಾಗಿರುವ ನಮ್ಮ ಬಂಧು ಮಿತ್ರರಿಗೆ, ಭಕ್ತಾದಿಗಳಿಗೆ ಯಾಕೆ ಸಹಾಯ ಮಾಡಬಾರ್ದಂತ ಆ ಒಂದು ಯೋಚನೆ ನನಗೆ ಕಾಡುತ್ತಿತ್ತು. ಆದರೆ ದೇವರ ಕೃಪೆ, ನಿಮ್ಮೆಲ್ಲರ ಸಹಕಾರ, ಇವತ್ತು ನಾವು ಚರ್ಚ್ ಭಕ್ತಾದಿಗಳಿಗಾಗಿ ಆರೋಗ್ಯ ನಿಧಿಯನ್ನು ಸ್ಥಾಪಿಸುತ್ತಿದ್ದೇವೆ. ನಾವು ಅನೇಕ ಈ ನಿಧಿಗೆ ಹಣವನ್ನು ಸಂಗ್ರಹಿಸಿದ್ದೇವೆ, ಆಕ್ಷನನ್ನು ಮಾಡಿದ್ದೇವೆ, ಬಾಕ್ಸ್ ಕಲೆಕ್ಷನ್ ಮಾಡಿದ್ದೇವೆ. ಆ ವಾರದಲ್ಲಿ ನಾವು ಕ್ರಿಕೆಟ್ ಕೂಡ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೇವೆ. ಆದರೆ ಇವತ್ತು ಮರಿಯಾಶ್ರಮ ಉತ್ಸವ, ಈ ಫುಡ್ ಫೆಸ್ಟ್ ಮಾಡಿ ಇದರಿಂದ ಉಳಿದ ಹಣವನ್ನು ಈ ಆರೋಗ್ಯ ನಿಧಿಗಾಗಿ ನಾವು ಉಪಯೋಗಿಸಲು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊನ್ನೆಯಿಂದ ನನಗೆ ಮನಸ್ಸಲ್ಲಿ ಬಂತು ಮಳೆ ಬರ್ತದೆ ಅಂತ. ನಾನು ಯೋಚಿಸಿದ್ದೇನೆ ಇವತ್ತು ಮಳೆ ಬರ್ತದೆ ಅಂತ, ಯಾಕಂದರೆ ನನ್ನಲ್ಲಿ ಒಂದು ಇತ್ತು ಮಳೆ ಬರ್ತದೆ ಅಂತ. ನಾನು ಹೇಳಿಸಿದೆ ಮಳೆ ಬರಲಿ, ಅದನ್ನು ನಾವು ಎದುರಿಸಬೇಕು ಅಂತ ಆ ದೃಢ ಇತ್ತು. ನನಗೆ ಈ ಮಳೆ ಬರುವಾಗ ಹೆದರಿಕೆ ಆಗಲಿಲ್ಲ, ಯಾಕಂದರೆ ಇದರಿಂದ ಅನೇಕ ನಾವು ಜೀವನದಲ್ಲಿರುವ ಕಷ್ಟ ಸಂಕಷ್ಟಗಳು ಎದುರಿಸಿದ್ದೇವೆ. ಈ ಮಳೆ ಬಂದರೆ ದೇವರಿದ್ದಾನೆ, ದೇವರು ನಮ್ಮ ಕೈ ಬಿಡಲ್ಲ ಅಂತ. ಅದಕ್ಕಾಗಿ 1 ಗಂಟೆ ಲೇಟ್ ಆದರೂ ಕೂಡ ಈ ಒಂದು ಉತ್ಸವ ಇನ್ನೂ ಇಮ್ಮಡಿಗೊಂಡಿದೆ. ಮತ್ತು ಖಂಡಿತ ನೀವೆಲ್ಲರೂ ಇಲ್ಲಿ ಇದ್ದೀರಿ, ಯಾರು ಕೂಡ ಮನೆಗೆ ಹೋಗಲಿಲ್ಲ. ಅದೇ ನನಗೆ ದೊಡ್ಡ ಸಂತೋಷ, ಸಂಭ್ರಮ. ಎಲ್ಲರೂ ಬಂದು ಈ ಉತ್ಸವ ಒಂದು ಒಳ್ಳೆಯ ಯೋಜನೆಗಾಗಿ ನಾವು ಇಲ್ಲಿದ್ದೇವೆ. ಇದರ ಹಿಂದೆ ನಮ್ಮ ಚರ್ಚಿನವರು ಅನೇಕರು ಶ್ರಮಿಸಿದ್ದಾರೆ. ನಮ್ಮ ಚರ್ಚ್ ಪಾಲನಾ ಸಮಿತಿಯ ಪ್ರತಿಯೊಬ್ಬರು ಹಾಗೂ ವಿವಿಧ ಸಂಯೋಜಕರು ಆಗಲಿ, ಕ್ರಿಕೆಟ್ ಫುಡ್ ಕಮಿಟಿಯ ಸಂಯೋಜಕರು, ಸಾಂಸ್ಕೃತಿಕ ಸಮಿತಿಯ ಸಂಯೋಜಕರು, ಪ್ರತಿಯೊಬ್ಬರು ಚಿಕ್ಕನಿಂದ ಪ್ರತಿಯೊಬ್ಬರು ಇಲ್ಲಿ ಈ ಒಂದು ಉತ್ಸವಕ್ಕೆ ಶ್ರಮಿಸಿದ್ದಾರೆ. ಮಳೆ ಬಂದರೂ ಕೂಡ ಇನ್ನೂ ಕೂಡ ನಮಗೆ ತಂಪಾಗಿದೆ ವಾತಾವರಣ. ದೇವರಿಗೆ ನಾವು ಪ್ರತಿಯೊಂದಿನ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಯಾಕೆಂದರೆ ಈ ದಿನ ನಾವು ಚರ್ಚಿನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಮಳೆ ಬರಲಿಕ್ಕೆ ಅಂತ. ಖಂಡಿತವಾಗಿ ಆ ಮಳೆ ದೇವರ ಕೃಪೆ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ದೇವರೇ ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾನೆ. ದೇವರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಅದರಂತೆ ನಿಮಗೆಲ್ಲರಿಗೂ ಇವತ್ತು ಈ ಒಂದು ಸಂಭ್ರಮ ಉತ್ಸವ, ನಾವು ನಮ್ಮ ಚರ್ಚಿನ ಎಲ್ಲ ಸದಸ್ಯರು ಒಂದು ಕುಟುಂಬದಾಗಿ ಇಲ್ಲಿ ನೆರೆದಿದ್ದೇವೆ. ಅದೇ ಒಂದು ನಮಗೆ ಸಂಭ್ರಮ. ಅದಕ್ಕಾಗಿ ಅನೇಕರು ಶ್ರಮಿಸಿದ್ದಾರೆ. ನಾನು ಇವತ್ತು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ನೀವು ಸದಾ ಇದ್ದೀರಿ. ನಿಮ್ಮ ಶ್ರಮ, ಪ್ರೀತಿ ಯಾವಾಗಲೂ ಅದು ಇದೆ. ನಿಮಗೆಲ್ಲರಿಗೂ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ನಮ್ಮ ಚರ್ಚಿನ ಎಲ್ಲರೂ ಬಂದು ಇಲ್ಲಿ ಶ್ರಮಿಸಿದ್ದಾರೆ. ಈ ಮರಿಯಾಶ್ರಮ ಉತ್ಸವಕ್ಕೆ ನಾವು ಸುಮಾರು 2 ತಿಂಗಳಿಂದ ನಾವು
ಪರಿಶ್ರಮ ಮಾಡ್ತಿದ್ದೇವೆ ಮತ್ತು ಇವತ್ತು ಫಲ ಸಿಕ್ಕಿದೆ. ಇವತ್ತು ಈ ಫುಡ್ ಸ್ಟಾಲ್, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಂದು ದೇವರ ಇಚ್ಛೆಯಿಂದ ನಡೆಯಲಿ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಎಲ್ಲರೂ ನಾನು ನಿಮಗೆ ವಂದಿಸುತ್ತಾ, ದೇವರು ನಿಮಗೆ ಸದಾ ಆಯುರಾರೋಗ್ಯ, ಉತ್ತಮ ನೆಮ್ಮದಿ, ಶಾಂತಿ ಲಭಿಸಲೆಂದು ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಪ್ರತಿಯೊಬ್ಬರಿಗೂ ನನ್ನಿಂದ ವಂದನೆಗಳು. ಎಲ್ಲರೂ ಕ್ರಿಸ್ತರ ನಾಮದಲ್ಲಿ ನಿಮಗೆ ಜಯವಾಗಲಿ, ಕ್ರಿಸ್ತರು ನಿಮ್ಮೊಂದಿಗಿರಲೆಂದು ನಾನು ಪ್ರಾರ್ಥಿಸ್ತೇವೆ. ನನ್ನ ಈ 2 ಮಾತುಗಳಿಗೆ ಪುಟ್ಟ ವಿರಾಮವನ್ನು ನೀಡುತ್ತೇನೆ. ನಿಮಗೆ ವಂದನೆಗಳು. ನಮಗೆ ಉತ್ತಮವಾದ ಸಂದೇಶವನ್ನು ನೀಡಿದ ನಮ್ಮ ವಂದನೀಯ ಫಾದರ್ ವಿಕ್ಟರ್ ಡಿಸೋಜರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ 5ನೇ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಶ್ರೀಯುತ ವೈಭವ್ ಶೆಟ್ಟಿ ಅವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗುರುಗಳು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ನಮ್ಮ ಯುವ ನಾಯಕರಾದ ವೈಭವ್ ಶೆಟ್ಟಿ ಅವರಿಗೆ ನಮ್ಮ ಗುರುಗಳಿಂದ ಕಿರು ಗೌರವ ಕಾಣಿಕೆ. ಸರ್, ತಾವು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮರಿಯಾಶ್ರಮ ಉತ್ಸವ 2024 ಇದರ ವತಿಯಿಂದ ಎಲ್ಲರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಮೊಟ್ಟ ಮೊದಲನೇ ಬಾರಿಗೆ. ಮತ್ತು ನನ್ನನ್ನು ಇಲ್ಲಿ ಕರೆದಕ್ಕೆ ನಿಮ್ಮೆಲ್ಲರಿಗೊಂದು ನಾನು ಅಭಿನಂದನೆಯನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನೀವು ಶುಭ ಹಾರೈಸಿದ್ದೀರಿ, ನಿಮಗೆ ಧನ್ಯವಾದಗಳು. ಕೃತಜ್ಞತೆ ಎಂಬುದು ಹೃದಯಾಂತರಾಳದಿಂದ ಬರುವಂತಹ ಮನಸ್ಸಿನ ಭಾವನೆ. ಪ್ರತಿ ಕಾರ್ಯಕ್ರಮದ ನಂತರ ಕಾರ್ಯಕ್ರಮಕ್ಕಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ಸರ್ವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೂ ಕೂಡ ಹಲವರ ಸಹಕಾರ ಬಹಳ ಉತ್ತಮವಾಗಿ ಕಂಡುಬಂದಿದೆ. ಅವರೆಲ್ಲರೂ ಉಪಕಾರ ಸ್ಮರಣೆ ಮಾಡುವುದಕ್ಕಾಗಿ ಶ್ರೀಯುತ ಸ್ಟ್ಯಾನಿ ಡಿಸೋಜನ್ ಅವರು, ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕರು, ಇವರನ್ನು ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಸ್ವರ್ಗ ಸ್ವೀಕೃತ ಮಾತೆಯ ದೇವಾಲಯ ಮರಿಯಾಶ್ರಮ ತಲಪಾಡಿ ಈ ಚರ್ಚಿಗೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳ ಆರೋಗ್ಯ ನಿಧಿ ಪ್ರಯುಕ್ತ ಆಯೋಜಿಸಲಾಗಿರುವ ಮರಿಯಾಶ್ರಮ ಉತ್ಸವ 2024 ಇದರ ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮಕ್ಕೆ ಸೊಬಗು ನೀಡಿ ಶುಭ ಹಾರೈಸಿದ ಎಲ್ಲ ಗಣ್ಯರನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ರಮುಖವಾಗಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮರಿಯಾಶ್ರಮ ಚರ್ಚಿನ ಧರ್ಮಗುರು ಅತಿವಂದನೀಯ ಫಾದರ್ ವಿಕ್ಟರ್ ಡಿಸೋಜರ್ ಅವರು ಸಾಕಷ್ಟು ಶ್ರಮವಹಿಸಿ ಪಾಲನಾ ಮಂಡಳಿಯ ಸದಸ್ಯರ ಪಾಲ್ಗೊಳ್ಳುವಿಕೆಯ ಮುಖಾಂತರ ಮತ್ತು ಚರ್ಚ್ನ ಎಲ್ಲ ಭಕ್ತಾದಿಗಳ ಒಗ್ಗೂಡುವಿಕೆಯಿಂದ ಚರ್ಚ್ ಜನರಿಗಾಗಿ ಆರೋಗ್ಯ ನಿಧಿಯನ್ನು ಪ್ರಾರಂಭಿಸಿದರು. ಆ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಂದು ಮರಿಯಾಶ್ರಮ ಉತ್ಸವ 2024 ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿರುತ್ತಾರೆ. ಹಾಗೂ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಿಮಗೆ ಚರ್ಚ್ ಪಾಲನಾ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ AKM ಅಶ್ರಫ್ರವರು ಈ ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು ಅತಿ ಹತ್ತಿರದಿಂದ ಬಲ್ಲವರಾಗಿರುತ್ತಾರೆ. ಈ ಚರ್ಚಿಗೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿರುತ್ತಾರೆ. ಮುಂದೆಯೂ ಅವರಿಂದ ಅನೇಕ ಜನಪರ ಕಾರ್ಯಕ್ರಮಗಳು ತಮ್ಮ ಆಡಳಿತಾವಧಿಯಲ್ಲಿ ನೆರವೇರಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭ ಕೋರಿದ
ಈಗಾಗಲೇ ನಿರ್ಗಮಿಸಿದ ಶಾಸಕರಾದ AKM ಅಶ್ರಫ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಜೋರಾಗಿ ಚಪ್ಪಾಳೆ. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ವೈಭವ್ ಶೆಟ್ಟಿಯವರು 6ನೇ ಹಾಗೂ 5ನೇ ವಾರ್ಡ್ಗಳಲ್ಲಿ ಸತತ 2ನೇ ಬಾರಿಗೆ ಪಂಚಾಯತ್ ಸದಸ್ಯರಾಗಿ ಆಯ್ಕೆಗೊಂಡು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಕೋರಿದ ನಿಮಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷೆ ಶ್ರೀಮತಿ ಲೀನಾ ಡಿಕೋಸ್ಟರ್ ಅವರು ಸಭಾ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿ ಶುಭ ಕೋರಿರುತ್ತಾರೆ. ಇವರು ಇಂದಿನ ಎಲ್ಲ ಕಾರ್ಯಕ್ರಮದ ಮೇಲುಸ್ತುವಾರಿಯೂ ಆಗಿರುತ್ತಾರೆ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತ ಶ್ರಮ ವಹಿಸಿರುತ್ತಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ನಮ್ಮ ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಬೀನಾ ಡಿಸೋಜಾ ಕಾರಣಾಂತರಗಳಿಂದ ಅವರು ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಿರುವುದಿಲ್ಲ. ಆದರೂ ಅವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕಷ್ಟು ದುಡಿದಿರುತ್ತಾರೆ. ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಬಯಸುತ್ತೇನೆ. ಈ ಶುಭ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ಜ್ಯೋತಿನಿಲಯ ಕಾನ್ವೆಂಟಿನ ಧರ್ಮ ಭಗಿನಿ ಸಿಸ್ಟರ್ ಸೋಫಿಯಾರವರಿಗೆ ಧರ್ಮಗುರುಗಳು ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚರ್ಚಿನ 21 ಪಾಲನಾ ಆಯೋಗದ ಸಂಯೋಜಕಿಯಾದ ಶ್ರೀಮತಿ ಜಾಯ್ಸ್ ಮಸ್ಕರೇನಸ್ ರವರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ಅವರಿಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಮರ್ಯಾಶ್ರಮ ಉತ್ಸವ 2024 ಇದರ ಪ್ರಮುಖ ಕಾರ್ಯಕ್ರಮ ಫುಡ್ ಫೆಸ್ಟಿವಲ್ ಆಗಿರುತ್ತದೆ. ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ಉಣಬಡಿಸುವುದೇ ತುಂಬ ಕಷ್ಟಕರವಾದ ಕೆಲಸ. ಸಾಕಷ್ಟು ತಯಾರಿ ನಡೆಸಿ ಇಂದು ನಿಮ್ಮ ಮುಂದೆ ತಯಾರಾಗಿ ಸಿದ್ಧಗೊಂಡಿದೆ ಫುಡ್ ಫೆಸ್ಟಿವಲ್. ಇದರ ಎಲ್ಲ ಕಾರ್ಯಕ್ರಮ ಸಂಯೋಜಕರಾಗಿ ಜವಾಬ್ದಾರಿ ವಹಿಸಿರುವ ಶ್ರೀಯುತ ಜಾಯ್ ಕಿಶೋರ್ ಡಿಸೋಜಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ 7 ವಾಳೆಯ ಗುರಿಕಾರರು, ಪ್ರತಿನಿಧಿಗಳು ಮತ್ತು 7 ವಾಳೆಯ ಸಮಸ್ತ ಕುಟುಂಬಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಆರೋಗ್ಯ ನಿಧಿಗೆ ಸಹಕಾರ ನೀಡಿದ ಮರ್ಯಾಶ್ರಮ ಉತ್ಸವದ ವಿವಿಧ ಸಂಯೋಜಕ ಹಾಗೂ ಸಮಿತಿಯ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಬಯಸುತ್ತೇನೆ. ಫುಡ್ ಕಮಿಟಿಯ ಸಂಯೋಜಕರಾದ ಜಾಯ್ ಕಿಶೋರ್ ಡಿಸೋಜಾ, ಸ್ಯಾಂಡ್ರಾ ಡಿಸೋಜಾ ಮತ್ತು ಸರ್ವ ಸದಸ್ಯರುಗಳಿಗೆ ಧನ್ಯವಾದಗಳು. ಸಾಂಸ್ಕೃತಿಕ ಸಮಿತಿಯ ಸಂಯೋಜಕರಾದ ಸಿಲ್ವಿಯಾ ಡಯಾನಾ ಡೇಸಾ ಮತ್ತು ಸ್ಟ್ಯಾನಿ ಡಿಸೋಜಾ ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಕ್ರಿಕೆಟ್ ಸಮಿತಿಯ ಸಂಯೋಜಕರಾದ ಫ್ರಾಂಕಿ ಮೊಂತೆರೋ, ಪೌಲ್ ಫೆರ್ನಾಂಡಿಸ್ ಮತ್ತು ಸುನಿಲ್ ಡಿಸೋಜಾ ಮತ್ತು ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಬಯಸುತ್ತೇನೆ. ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಿರುವ, ಪ್ರತ್ಯೇಕವಾಗಿ ನೃತ್ಯ, ಸಂಗೀತ ಮತ್ತು ಹಾಸ್ಯಮಯ ಕಾರ್ಯಕ್ರಮ ನೀಡಲಿರುವ ಎಲ್ಲ ಸ್ಥಳೀಯ ಕಲಾವಿದರಿಗೆ ಶುಭ ಕೋರುತ್ತೇವೆ ಮತ್ತು ಧನ್ಯವಾದಗಳನ್ನು ಬಯಸುತ್ತೇನೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವು ಸಾಂಗವಾಗಿ ನಡೆಯಲು ಮಕ್ಕಳಿಗೆ ನೃತ್ಯ ತರಬೇತಿ ನೀಡಿದ ಸಿಸ್ಟರ್ ಆಶಾ, ಸಿಸ್ಟರ್ ಫ್ಲೇವಿ ಹಾಗೂ ಸಿಸ್ಟರ್ ಮೇರಿಯವರ ಸಹಾಯಹಸ್ತ ಅಮೂಲ್ಯವಾಗಿರುತ್ತದೆ. ಇವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಇಂದಿನ ಸಭಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀಮತಿ ಸುನೀತಾ ಫೆರ್ನಾಂಡಿಸ್ ಹಾಗೂ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಲಿರುವ ಶ್ರೀಮತಿ ಯೂನಿಸ್ ಡಿಸೋಜರ್ ಅವರಿಗೆ ಧನ್ಯವಾದಗಳನ್ನು ಬಯಸುತ್ತೇನೆ. ಮರ್ಯಾಶ್ರಮ ಉತ್ಸವ 2024 ಇದರ ಯಶಸ್ಸಿಗೆ ಚರ್ಚಿನ ಅನೇಕರು ಒಂದಲ್ಲ ಒಂದು ರೀತಿಯಲ್ಲಿ ಹಗಲಿರುಳು ದುಡಿದಿರುತ್ತಾರೆ. ಇವರೆಲ್ಲರ ಹೆಸರುಗಳನ್ನು ಓದಿ ಹೇಳಲು ಅಸಾಧ್ಯವಾದುದರಿಂದ ನಿಮ್ಮ ಅವಿರತ ಶ್ರಮಕ್ಕೆ ನಾವು ಅಭಾರಿಗಳಾಗಿರುತ್ತೇವೆ. ಆದ್ದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಹೇಳಿದ ಶ್ರೀಯುತ ಸ್ಟ್ಯಾನಿ ಅವರ ಕೆಲಸ ಕಾರ್ಯಗಳು ಕೂಡ ಬಹಳ ಇವೆ ಈ ಕಾರ್ಯಕ್ರಮದಲ್ಲಿ. ಆದ ಕಾರಣ ನಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀಮತಿ ಯೂನಿಸ್ ಕುಟಿನ್ನ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ಕೊಟ್ಟವರ ಹೆಸರುಗಳನ್ನು ನಾವೀಗ
ಓದುತ್ತೇವೆ. ಅವಿತ್ ಅಲ್ಮೇಡಿಯಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 2,000 ರೂಪಾಯಿ. ಸೆಲಿನ್ ರೋಡ್ರಿಗಸ್ ಇಸ್ರೇಲ್ ಅಲ್ಫೋನ್ಸ್ ಅವಾರ್ಡ್ 50,000 ರೂಪಾಯಿ. ರೋಡ್ರಿಗಸ್ ಆ್ಯಂಡ್ ಫ್ಯಾಮಿಲಿ ಇಸ್ರೇಲ್ ಅಲ್ಫೋನ್ಸ್ ಅವಾರ್ಡ್ 25,000. ಕ್ಲಿಫರ್ಡ್ ಕ್ರಾಸ್ಟಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 3,000. ಹರ್ಮನ್ ಪಿಂಟೋ ಅಲ್ಫೋನ್ಸ್ ಅವಾರ್ಡ್ 500. ಪ್ಯಾಟ್ರಿಕ್ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 500. ಜಾನ್ ವ್ಯಾಲೆಂಟಿನ್ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 10,000. ಅರುಣ್ ಢೀನಾ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 5,000. ಡೈಸಿ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 2,000. ಉದಯ್ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 5,000. ಪೌಲ್ ಬೇಸಿಲ್ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 1,000. ಜೆಸಿಂತಾ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 500. ಸಿಪ್ರಿಯನ್ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 500. ಆಂಟನಿ ಮಂತೇರೋ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 5,000. ಗ್ಲೆನ್ಚಿಯಾ ಆ್ಯಂಡ್ ಗ್ಲೆನಿಯಾ ಬರ್ಬೋಸಾ ಎಲಿಯಾರ್ ಪದವ್ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 3,000. ಲ್ಯಾನ್ಸಿ ಸ್ಯಾಂಡ್ರಾ ಡಿಸೋಜಾ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 2,000. ಪ್ರಕಾಶ್ ಡಿಸೋಜಾ ನಿಲ್ಯಾಡಿ 10,000 ರೂಪಾಯಿ. ಐವನ್ ಮಂತೆರೋ ಸೆಂಟ್ ಅಲ್ಫೋನ್ಸ್ ಅವಾರ್ಡ್ 5,000. ಎಲ್ಸನ್ ನಾರ್ಬರ್ಟ್ ಡಿಸೋಜಾ ಅಲ್ಫೋನ್ಸ್ ಅವಾರ್ಡ್ 5,000 ರೂಪಾಯಿ. मोगाचनो तुमका सर्वांक देव बरी सांज मागता. मर्याश्रम उत्सव 2024 सांस्कृतिक कार्याक बरो येवकार मागता. मर्याश्रम उत्सव 2024 खाना जेवणाचो, नाच संगीताचो, खेळ फोकानाचो, उत्सवाचो संतोषपरी संजेच्या ह्या वेळा तुमचे मुखार नाच संगीता, खेळ फोकाणाचे प्रदर्शन करूंक आयती आसात आमचे फिरगजेचे तालेंतवंत कलाकार. आता तुमचे मुखार रंगीन ताळ्या सोवे सुमधुर पद गावंक फुडें येतात प्रिमा आनी जश्मिता. गावन पद मोगाची लरां. पद रचलेलें जावन आसात फामाद गावपी मेल्विन पेरीस. ಹಲೋ. लाराती काळसा कपडातान फुला फुरमोळतात ओढतात. काळसाची दाराई लचेन उडताना रंगीत गाना तोंडात. मोगाची लाराती काळसा कपडाताना फुला फुरमोळतात ओढतात. काळसाची दाराई लचेन उघडताना रंगीत गाना तोंडात. यो रे यो, यो रे यो, संद्रे
लिपला कुपा यो रे यो रे यो हे मात गे तुझ्या गोपा मोगासो कुलकुलो शिरा शिरान बोगुणासो माडो सगळ्या काळजान मोगासो कुलकुलो शिरा शिरान बोगुणासो माडो सगळ्या काळजान केन्ना तू येतलो वेगेन तारयतलो केन्ना तू येतलो वेगेन तारयतलो काळजा कोडीच्या घडामोडी तडीक पावयतलो काळजा कोडीच्या घडामोडी तडीक पावयतलो मोगाची लाराती काळजा कपडाताना फुला पुरमोळतात ओढतात काळजाची दाराईल चेनो गळताना रंगीत गाना तोडा यो रे यो रे यो संदरीम लिपला कुपा यो रे यो हे मात गे तुझ्या गोपा काळजांतीक नेटयला सोबीत रुपणे तुका स्मोन भेटयले हांवे सुकणे काळजांतीक नेटयला सोबीत रुपणे तुका स्मोन भेटयले हांव ते सुकणे कोण तूं मोसुरा कैली पोन आसा कोण तूं मोसुरा कैली पोन आसा हे तूं बेगिये राव बगलेन लगीन सामोचे कडेन ये तूं बेगिये राव बगलेन लगीन सामोचे कडेन मोगाची लाराती काळजा कपडाताना फुला परमोळतात ओढतात काळजाची दाराईल चेनो गळताना रंगीत गाना तोडा यो रे यो संदरीम लिपला कुपा यो रे यो हे मात गे तुझ्या गोपा ला 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 भोव अपुर्बाईन समोदोर गायन केल्ल्या प्रिमा आनी जश्मिताक देव बरें करूंक जोरान ताळयोचो आवाज मोगचनो हांगासर पेप्सी ड्रॉ आसा आतां फर्स्ट पेप्सी ड्रॉ आमी करता सिरीज ए सिरीज नंबर 7 जिंकलेल्याने हांगासर येवन स्टेज पॉयंटाला घेवन
इनमा कण घेवची पेप्सी कण घेवची सिंगल पेप्सी. आता नेक्स्ट बी सिरीज ड्रॉ करता हूँ. ನಂಬರ್ 12 ಬಿ ಸಿರೀಸ್ 12. ನೆಕ್ಸ್ಟ್ ಸಿ ಸಿರೀಸ್ ಸಿಂಗಲ್ ಪೆಪ್ಸಿ ಡ್ರಾ. ನಂಬರ್ 7 ಸಿ ಸಿರೀಸ್. नेक्स्ट सीरीज आई सीरीज सिंगल पेप्सी ड्रॉ आता करते असाव. आई सीरीज 1 and 1 11 11 आई सीरीज सेल झाल्या. आई सीरीज 11 दयाकरून जिंकलेले हांगासर मुखार येवचे आनी हांगासर पेप्सी स्वीकार करची. ಕಾರ್ಯಕ್ರಮ ಮುಂದುವರಿಸುತ್ತದೆ. आमच्या फिरगसीची भुरगीं ॲक्शन सॉंगाक नटन करूंक तयार आसात. तांकां विधी मोगाचो स्वागत मागता. B12 मुगोचनो एक ल्हानशी घुसपट जाल्या. C7 न्ही G7. ओके G7 सिरीज. ओके सी आणि ड्रॉ जायचे मात्र. ना माने एलीशा की बात मानकर जॉर्डन के नदी में डुबकी लगाई. ना माने एलीशा की बात मानकर जॉर्डन के नदी में डुबकी लगाई. डुबकी लगाई रे बाबा 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 डुबकी लगाई. 1 नहीं 2 नहीं 3 4 5 5 नहीं 6 नहीं 7 बार लगाई. 1 नहीं 2 नहीं 3 4 5 5 नहीं 6 नहीं 7 बार लगाई. डुबकी लगाई रे बाबा डुबकी 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 लगाई. देखो ये कैसा चमत्कार हुआ. नामान कोड़ों से चंगा हुआ. देखो ये कैसा चमत्कार हुआ. नामान कोड़ों से चंगा हुआ. डुबकी लगाई रे बाबा डुबकी लगाई. 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 1 नहीं 2 नहीं 3 4 5 5 नहीं 6 नहीं 7 बार लगाई. 1 नहीं 2 नहीं 3 4 5
5 नहीं 6 नहीं 7 बार लगाई, डुबकी लगाई रे बाबा डुबकी 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 लगाई. ना सदर केल्ल्या सर भुरग्यांक देव बरें करूं. जोरान तळयांचो आवाज. मोगाचे न्हू तुमच्या गमनाक आमचे गवळीक मंडळीचे सांदे तुमच्या लागीं हावजी टिकेट काण घेवन येतले. ती टिकेट काण घेवन तुमी तांकां सहकरचुचे. तशेंच गेम्स कावंटर आसा थंयसर वचून तुमी गेम्स खेळोन तांकांय सहकार दिवचे. तशेंच एअर कावंटर उक्ते आसात थंयसरय तुमचो सहकार दिवचो. तशेंच गार्बेज बिन्स आसात स्टॉल कावंटरांच्या मुखार थंयच तुमी ते वेस्ट थंय व्हरून घालचे. तशेंच हँड वॉश करूंक बगलेन इगर्जेच्या बगलेन थंय वेवस्था केल्या थंयसर वचून हँड वॉश करचे. आता तुमकां सर्वांक लकी गेम चलोवन व्हरतात श्रीमान फ्रांसीस मोंतेरो. मोगाचनो आज आमच्या मुखार ह्या कार्यक्रमाक मर्याश्रम उत्सवाक आमकां सांगात दिवंक आयल्यात मंजेश्वर पिर्गेचे विगार मनादीक बाप एडविन हांगासर आसात. तांकां तुमच्या सर्वांच्या तर्फेन हांव स्वागत म्हणटा. तशेंच मनादीक बाप नवीन आसात तांकांय सर्वांच्या तर्फेन स्वागत म्हणटा. आता गेम्स फर्स्ट गेम हे परी आसा. तुमचे मोबाईल काडा. मोबायलांत तुमचे चार्ट लिस्ट आसा. चार्ट तातूंत सिंगल पर्सनाचे हायेस्ट अनरीड मेसेज कोणाचे आसा. सिंगल पर्सनाचे अनरीड मेसेज हायेस्ट. मोगाचनो आज आमच्या या कार्यक्रम मर्याश्रम उत्सवाक आमचे मोगाचे बाप मनादीक बाप अरुण आसात. अरुण लोब तुमकां आमी मर्याश्रमाच्या तर्फेन तुमकां स्वागत म्हणटा. जोरान तालयांचो आवाज दिवन आमी तांकां स्वागत करया. पदा मुखार बसका स्वीकार करचे म्हणून विनंती करता. कोणाचे नागी अनरीड मेसेज सिंगल पर्सनाचे. ग्रुप आसा गी हायेस्ट अनरीड मेसेज 63 हायेस्ट आसा गी. ताचे गी चड कोणी आसात गी ग्रुप कितले 82 आसा. तशें न्ही अनरीड पळोवन आसा न्हू कितले सिंगल गी ग्रुप 147 आसा हायेस्ट. 409 ते 409 409 हायेस्ट. ताचे की चड कितले 2989 हायेस्ट. प्राइस डेरिक हायेस्ट मेसेज 2981. दुसरे कोणी आसात गी. ओके थँक्यू.
कोण आता आमचे उपाध्यक्ष श्रीमती लीना डिकोस तांकां आनी येवन हे प्राईज तांकां दिवचे म्हणून विनंती करता. ओके ती भायर गेले दिसता. हांव रिक्वेस्ट करता फादर अरुण तुमी येवन हे प्राईज दिवचे म्हणून विनंती करता. डेरिक भोव अपूर्बेन गेम चलोवन वेल्ल्या श्रीमान फ्रांसीस मोंतेरो आनी मारिशाक देव बरें करूं. आता सिंगल पेप्सी ड्रॉ एफ सिरीज सिंगल पेप्सी ड्रॉ जाता. नंबर 1 सिंगल नंबर 1 नेक्स्ट सिरीज के सिरीज सिंगल पेप्सी ड्रॉ जाता. नंबर 8 के सिरीज 8 नंबर. आता ई सिरीज ड्रॉ जाता. ई सिरीज नंबर 2 नेक्स्ट सी सिरीज सिंगल पेप्सी ड्रॉ सी सिरीज नंबर 20 जिंकलेल्यांक आम्ही शुभाशय पटयता. जिंकलेल्यांनी हांगासर तांचे कुपन काडून घेवन हांगासर येवचे आनी इनाम काडून घेवचे. देव बरें करूं. तुम्ही सर्वांनी कन्नडांत ಗಾದ ಐಕಲ್ಯ. ತಾಯಿಯೇ ಮೊದಲ ಗುರು. ವಾ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. आयच्या आवयांच्या दिसा देवादीन विल फी रिमेंबर सन आवयसो मोग नियाळून घडलेलें पद आसा म्हज्या काळजाची हरयेक उडी. हे पद गायतात मनादीक बाप विक्टर सोज सर आवयां खातीर जावन आसतलें. जोरान ताल्यांचो आवाज. हालो चेक हालो हॅलो चिक. काळजाची खरी उडी आमका तुझे नाव किसान रातीची प्रति घडी आमका दुःखा प्रायन पाटी पावन धाकटे बाळशे जावन तुझ्या उजक्या खेळो चिंता म्हज्या काळजाची हरी उडी आपयता तुझे
तुझे नाम तुंगे माय मोगा चोखदार मोठो सुरू झालो लो मोग तुझे नाम मोनी सावकोणी बोरो कोठो अनवरान आपैदा तुझे नाम तुंगे माय मोगा चोखदार मोठो सुरू झालो लो मोग तुझे नाम मोनी सावकोणी बोरो कोठो अनवरान आपैदा तुझे नाम तुझ्या मोगा के माय घरना तुझ्या माय पासटना तुझ्या पाण्यातावन पियल्ले ते पिवन मोनी जाल्या विसरूंक साधना मुझ्या काळजाची हरी उडी आपैदा तुझे नाम प्राय वाढून येताना आपले बाळशे पण ते विसराता तसेच आपले घर बांधताना आवयच्या मोगातावन निसराता मनीस प्रायेन वाढून येताना आपले बाळशे पण ते विसराता तसेच आपले घर बांधताना आवयच्या मोगातावन निसराता तरी आवय कायदो मोडिना आवय कोणाचे देसोडिना भुरग्यांनी सांडल्यारी तिका दुखयल्यारी तिचे काळी भुरग्यांक केंडिना मुझ्या काळजाची हरी उडी आपैदा तुझे नाम दिसान रातीची प्रती घडी आवडेता तुका रायन पाटी पावन धाकटे बाळशे जावन तुझ्या उस्क्यार खेळो चिंता मुझ्या काळजाची हरी उडी आपैदा तुझे नाम मुझे 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 सर अवयंक एक पौध समर्पित ಜೋರಾಗಿ ತಪ್ಪಾಲೆ भोव अपूर्बायेन गायन केल्या फादर तुमकां देव बरें करूं मोगचनो थंयसर हर एक कडेन फूड काउंटर्स ओपन्स आसात तुमच्या अपूर्बायेचे मोगाचे चारमुरी थंय राखून आसा घेवन तुमी वचून थंयसर चारमुरी करून घेवचे तशेंच ज्यूस आसात आनी बिरयानी आसा कबाब आसा आनी बरें बरें फूड आसा फाटल्यान वचून तुमी स्टॉला लागीं भेट दिवची आनी आमकां सहकार दिवचो देव बरें करूं आता नस्पद्वारी तुमची मना ददोशी करतात आलतर भुरगीं
चमकनी गुलाबी शरारा गुलाबी साडी आणि लाली लाल लाल दिसते मी भारी ताजा फोटो माझा काढ तुमक तुमक जब हिट छाय तू पहाडी बाटोमा दिसते मी भारी ताजा फोटो माझा काढ आय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा तुझे याद में बजी थंडरम डौनम मंडरम साइजम मैटरम थिंकम मंडरम जंपिंगम पंपिंगम थ्रॉबिंगम थंपिंगम ಖುಷಿನ ಫುಡ್ಕುರೋನು ಬೋಸ್ರೆ ತಾಂಡೇಲ ಸಂಜೆ ವೇಳ ಸೂರ್ಯ ಪೊಡೆ ತಮ್ಸೋ ಸಾಲ कारवी सगळे सांगत मेळून रांपणी ओढीला इशिल्याने पळयताना चंद्रे मोदेला हा हा ते किंद्री वाजवता कोण अंगणात बसून दुमकी पळयता वा वा तो ताडो रंगयता नारी बरे नाच सोबयता हा हा ते किंद्री वाजवता कोण अंगणात बसून दुमकी पळयता वा वा तो ताडो रंगयता नारी बरे नाच सोबयता मोगाच्या सोदनेर हांव आसताना मेळ्ळें म्हाका गोबाय मोगान तुज्या काळीज लासताना म्हजी भोगणा कशी वर्णूंक हाय विल्मा मारिया मारिया विल्मा मारिया म्हजें काळीज सोदलेल्या पारव्या विल्मा मारिया मारिया विल्मा मारिया म्हज्या मोगान सांपुडलेल्या तिरव्या विल्मा मारिया मारिया विल्मा मारिया 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 तुझे
கொஞ்சம் காதல் வளர உள்ள வைக்கும் வளர அவ வந்தா தேடியே தன்னை நேரம் நிற்குது மோகம் சுக்குது பாட்ட திக்குதம்மா நெஞ்ச பூட்டி வச்சத வந்தொடைச்சிட்டம்மா கட்சி சேர நிற்குது கண்ணழைக்குது புன்னகைத்திடமா அங்கு தேங்கி நிற்குது வந்தெடுத்துக்கோமா. Another banger, baby, calm down, calm down. Yo, this your body, it puts in my heart for lockdown, oh lockdown. Yo, you sweet life, phantom, phantom. If I tell you say I love you, no day for me, young girl, oh young girl. No tell me no, 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 oh, 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 oh. Baby, gon' give me your lo, 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 oh, 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 oh. You got me like whoa, 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 whoa. Shawty gon' give me your lo, 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 oh, 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 oh. उड़न छू छू मैं चिड़िया फिरंगी बलम तू 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 जैसे मौसमी उड़न छू छू मैं चिड़िया फिरंगी बलम तू 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 जैसे मौसमी दिल की आदतें बंदर छाप है खाली पीली छत पे चढ़े चढ़ के उतर जाए हरदम मोड़ में लल्लन टाप है जिंदगी में गिनता है एक दो तीन चार पाँच चल धतिंग नाच जाने जाना ढूंढे तुझे दीवाना सपनों में रोज आए आ जिंदगी में आना जाने जाना ढूंढे तुझे दीवाना सपनों में रोज आए आ जिंदगी में आना सनम. y una vez más se viene el pasito de la matita menudo dice Tadeo dice Raulito con fuerza muchachos siga moviendo la mata ना सदर केल्ल्या सर भुरग्यांक देव बरें करूं. तांची नांवां हे परी आसतलीं: सियाना, ब्रियोना, स्नेहल, सॅन्ड्रिया, लिओरा, एल्विटा, अन्विता. तांकां मोगाची काणीक दिवंक मुखार वेतात सिस्टर प्लेवी. ಪೆಪ್ಸಿ ಡಿ ಸಿರೀಸ್ ಸಿಂಗಲ್ ಪೆಪ್ಸಿ ನಂಬರ್ 10 ಪೆಪ್ಸಿ ಡಿ ಸಿರೀಸ್ ನಂಬರ್ 10 ಪೆಪ್ಸಿ जे सिरीस नंबर 14 जिंकलेल्याने हांगासर येवन पेप्सी काणगेचे विनंती करता. आणि कोणे सकड तुमकां कुपनां दिल्या की तांणी हांगासर फूड कावंटर येवन फूड काणगेचे म्हणून विनंती करता. कुपनां काणगेनांतल्यानी कुपन कावंटराक वचून कुपनां घेवची. आता तुमच्या मुखार रंगीन ताळ्या सवें सुमधुर पॉद गावंक फुडें येतात डेझी आनी मेबल. गाउन पौध में अगर कौन
ಸರೋಜಿನಿ. Hello. Hello, mic test. कुछ भी नहीं, तुमको पाया है तुझे से खोया। सच है कुछ भी नहीं, तुमको पाया है तुझे से खोया हूँ। सच कुछ भी नहीं, तुमको पाया है तुझे से खोया हूँ। कहना चाहूँ भी तो तुमसे क्या कहूँ, किसी सभा में भी वो लफ्ज़ ही नहीं कि जिनमें तुम हो क्या तुम्हें बता सकूँ। मैं अगर कहूँ तुम सा हंसी कायनात में सच है कुछ भी नहीं। थैंक यू, थैंक यू।
बाईन सुमधुर गायन केल्या तुमकां देव बरें करूं. मोगाच्यानो येदोळस कुपना कोणे काण गेल्यांत तांणी बेगीन स्टॉल लागीं वचून तुमचें फूड कलेक्ट करचें. आनी कोणे कण घेवन तांणी कण घेवन आमकां सहकार दिवचो. तशेंच हावजी टिकेट्यो घेवच्यो. आनी तशेंच सिंगल पेप्सी ड्रॉ टिकेट करून घेवन आमकां सहकार दिवचो. हात दिवची वेवस्था पटल्या कुशीन आसा ते मुखार एंट्रॅक मशीन पटल्या कुशीन आसा आंब्या रुखाच्या पोंदा थंयसर वेचे हात दिवचे तुमी. आनी तशेंच गार्बेजी त्या कावंटर लागीं गार्बेज बॉक्स आसात थंयसर तुमी वेस्ट थंयसर दवरयात. आता तुमकां सर्वांक लकी गेम चलोवन व्हरतात श्रीमान फ्रांसीस मोंतेरो. आतांचे गेम हे परी आसा कोणाचें नांव लॉंगेस्ट नेम. आतां म्हजें नांव FRANCS 7 जाता तशेंच लॉंगेस्ट. कितले नाव सरनेम न्ही खाली नाव मात सरनेम ना खाली नेम मात्र. कोण आसात 7 आसात ताचे वयर 9 आसात 11 आसा 11 सरनेम ना खाली सिंगल नेम. कोणाचे 18 नाव काले हा फुल म्हळ्यार सिंगल नेम 2 नाव ना सरनेम ना. ते कितले सांगले निश्मिता 9 आसा लास्ट ताचे चड. नायनाचे की चड आसले आसात गी. नाईन निश्मिता किती सांगले 9 कितले जण झाले 9 1 2 3 10 आसा गे 9 आसात 9च्या की चड 10 कोण नाव काले दीक्षिता हा 10 आसात हायेस्ट झाले. दीक्षिता मुखारे कंग्रॅच्युलेशन्स दीक्षिता. आता सिस्टर सोफिया मुखारे न्हू तिका प्राइज दिवचे म्हणून विनंती करता. देव बरें करूंक फ्रांसीस मोंतेरो.
आता तुमच्या मुखार रंगीन ताळे आसोवे सुमधुर पद गावन फुडें येतात ब्रायन आणि अलिशा डिसोजा. गावन पद नास नासोया. पद रचलेले जावन आसात फामाद गावपी क्लॉड डिसोजा. हॅलो 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 ये सूर्य लिपला दर्यान बुडला संद्र मुदेला. यो 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 बाबा यो मोग पडला कालीस पडला नसपा कपेला. ये गो बाये ये सूर्य लिपला दर्यान बुडला संद्र मुदेला. यो 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 बाबा यो मोग पडला कालीस पडला नसपा कपेला. Nasia nas 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 mogaso Kevin ras ras taglio giuranzo. Nasia nas 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 mogaso Kevin ras ras taglio giuranzo. Subsiva ziva subsiva ziva subsiva ziva tararu. Subsiva ziva subsiva ziva subsiva ziva tararu. मुझको ते वाजले हवे तुका देखले तुझा नासपाक मुझे मौन है बोले. वय हाव नसता तुझ पकार देखताय हवे नसन 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 तुझे काली सोले. मुझको ते वाजले हवे तुका देखले तुझा नासपाक मुझे मौन है बोले. वय हाव नसता तुझ पकार देखताय हवे नसन 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 तुझे काली सोले. ये गो बाये ये सूर्य लिपला दर्यान बुडला संद्र मुदेला. यो 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 बाबा यो मोग पडला कालीस पडला नसपा कपेला. Nasia nas 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 mogaso Kevin ras ras taglio giuranzo. Nasia nas 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 mogaso Kevin ras ras taglio giuranzo. Subsiva ziva subsiva ziva subsiva ziva tararu. Subsiva ziva subsiva ziva subsiva ziva tararu. मी नाचता उल्हास बघता मोबाईल ना सामची उमेद चढता. या नसपतला नसूनच्या वेळला कालीच हे उडन उडन मगात पडून गीते गायका. नासा मी नाचता उल्हास बघता मोबाईल ना सामची उमेद चढता. या नसपतला नसूनच्या वेळला कालीच हे उडन उडन मगात पडून गीते गायका. ये गो बाये ये सूर्य लिपला दर्यान बुडला संद्र मुदेला. यो 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 बाबा यो मोग पडला कालीस पडला नसपा कपेला. ये गो बाये ये सूर्य लिपला दर्यान बुडला संद्र मुदेला. यो 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 बाबा यो मोग पडला कालीस पडला नसपा कपेला. Nasia nas 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 mogaso Kevin ras ras taglio giuranzo.
Nasia nas 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 moganso Kibun ras ras talio joraso Subsiba ziba Subsiba ziba Subsiba ziba Tararu Subsiba ziba Subsiba ziba Subsiba ziba Tararu Hello. Good evening, madam. Program भोव अपूर्बायेन सुमधुर गायन केल्ल्या ब्रायन आनी अलिशा डिसोजाक देव बरें करूं. मोगाच्यानो हांगा हौजी टिकेट्स दवरल्यात, तुमी येवन ती घेवच्यो. तशेंच YCS भुरग्यांनी तांचें नृत्य जाल्ल्या तक्षणा श्री मारिश फेर्नांडीसाक मेळचें. आता तुमच्या मुखार इल्लें उडकना तशेंच संगीताच्या नादाक हलसो आनी दळसो वेळ जावन आसा. सादर करतात YCS पंगड. मोगचनो आमच्या या कार्याक मरियाश्रम 2000 या कार्याक मंजेश्वर ग्रामपंचायत प्रेसिडेंट मनस्तेन जीन लविना मंतेरो हांगासर येवन पावल्यात. तांकां हार्दिक स्वागत म्हणटा. जोरान तालयांचो आवाज तांकां दिवया आमी. जीन लविन मंतेरो तुमकां मरियाश्रम तर्फेन हार्दिक स्वागत. मस्त बिझी असल्यार तुम्ही हांगासर आमच्या मोगान हांगासर पावल्या. तुमकां मस्त देव बरें करूं. हौजी टिकेट कोणाक घेवंक आसल्यार हांगा हौजी कावंटरा लागीं येवन तुमी त्यो टिकेट्यो घेवच्यो. आता हौजी H सिरीज ड्रॉ करता आमी. H सिरीज नंबर 2 2 H ಸಿರೀಸ್ ನಂಬರ್ 2. ನೆಕ್ಸ್ಟ್ L ಸಿರೀಸ್ ನಂಬರ್ 8. जिंकलेले हांगासर मुखार येवचे आनी पेप्सी स्वीकार करची. Ready? 1, 2, 1, 2, 3, 4, hip, hey! कहते हैं करते हैं जो मर्जी, सुनते नहीं है किसी की अर्जी. कहते हैं करते हैं जो मर्जी, सुनते नहीं है किसी की अर्जी. करते नहीं हम रेगुलर ड्यूटी थाना में बैठे ऑन ड्यूटी बजावे हाय पांडे जी सीटी. थाना में बैठे ऑन ड्यूटी बजावे हाय पांडे जी सीटी. पांडे जी सीटी बजावे जी सीटी. पांडे जी सीटी बजावे ऑन ड्यूटी. आदत बड़ी नास पीटी बजावे हाय बजावे हाय ओ शराब बजावे हाय पांडे जी सीटी है.
నువ్వు బీఫర్ బ్లాక్ రా నువ్వు బయట బయట దిల్లు ఉన్న సూపర్ మ్యాన్ రా రంగు రకర 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 రంగు రకర 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 రంగు రకర 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 రా ओ खई के पान बनारस वाला ओ खई के पान बनारस वाला खुल जाए बंद अकल का ताला ओ खई के पान बनारस वाला खुल जाए बंद अकल का ताला फिर तो ऐसा करे धमाल सीधी कर दे सबकी चाल ओ छोरा गंगा किनारे वाला ओ छोरा गंगा किनारे वाला ముఖ మొడం పోటే మరి కొడందు కబతిలు మాటి పుడిచి బిస్తాస్ మాకిరా సోమారి జమాకిరాయ బిస్తాస్ మాకిరా సోమారి జమాకిరాయ టమాలే టమా 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 టమాలే టమా టనకన కన డే డే డస్కన కన డే డే టండనక టనకనక డే 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 चिकनी कमर पे तेरी मेरा दिल फिसल गया चिकनी कमर पे तेरी मेरा दिल फिसल गया स्ट्रांगली ये जादू तेरा मुझ पे चल गया जादू ये चल गया मेरा दिल फिसल गया ओ डार्लिंग तू पहले से कितना बदल गया स्ट्रांगली ये जादू तेरा मुझ पे चल गया तुझ्या साडीला सर्फ लावून किती म्हणटा या बाये या
नाच सदर केल्ल्या सर वायसेस पंगडाक देव बरें करूं. मोगाचनो हांगासर हौजी टिकेट सेल आसात. हौजी टिकेट सेल करतात. तुम्ही हांगासर येवन टिकेट घेवची. सांस्कृतिक कार्य जाल्लेंच आमी हौजी आरंभ करतले. चड वकर नासतना बेगीन आरंभ करतले. त्या उपरांत अर्द्या वरांचे बायलां नाच आसतलो. मोगाचनो जेवण जाल्ले कुडले तुम्ही घरा वेचे न्ही. हांगासर जबरदस्त बायला डान्स आसा. सर्वांनी ह्या बायला डान्सांत भाग घेवंक आमच्या विगार बापाने पयलेच विनंती केल्या. देखून सर्वांनी रावचे आनी बायला डान्स करचे. श्री जॉय किशोर कैसर असल्यारी अनाउन्समेंट डेस्का लागीं येवंक विनंती आसा. हौजी टिकेटीक एका टिकेटीक फकत 20 रुपये. पेन जायचे जाल्यार तुमकां हांगासर आसा ताका फकत 10 रुपये. dollo taka boxant galo taka chip 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 taka chip oilo ave satan dollo taka boxant galo taka chip 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 taka chip oilo मैंने शैतान को पकड़ा उसे बक्से में डाला उसे घुस 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 मैंने घुसाया मैंने शैतान को पकड़ा उसे बक्से में डाला उसे घुस 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 मैंने घुसाया सांग बाबा सांग बाई तुका जेजू जाय या शैतान जाय सांग बाबा सांग बाई तुका जेजू जाय या शैतान जाय बोल बहन बोल भाई तुम्हें यीशु चाहिए या शैतान चाहिए बोल बहन बोल भाई तुम्हें यीशु चाहिए या शैतान चाहिए जेजूक अडलो ताका आतान दवरलो आनी वयर 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 ताका उबारलो हांवें जेजूक अडलो ताका आतान दवरलो आनी वयर 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 ताका उबारलो मैंने यीशु को लाया उन्हें हाथ पे रखा उन्हें ऊपर 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 मैंने उठाया मैंने यीशु को लाया उन्हें हाथ पे रखा उन्हें ऊपर 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 मैंने उठाया सांग बाबा सांग बाई तुका जेजू जाय या शैतान जाय सांग बाबा सांग बाई तुका जेजू जाय या शैतान जाय बोल बहन बोल भाई तुम्हें यीशु चाहिए या शैतान चाहिए बोल बहन बोल भाई तुम्हें यीशु चाहिए या शैतान चाहिए शैतान धरलो ताच्या शिमटेक धरलो आनी घुम 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 ताका गुंडयलो हांवें शैतान धरलो ताच्या शिमटेक धरलो आनी घुम 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 ताका गुंडयलो मैंने शैतान को पकड़ा उसकी पूंछ पकड़ी उसे घुम 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 मैंने घुमाया
मैंने शैतान को पकड़ा, उसकी पूंछ पकड़ी, उसे घूम 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 मैंने घुमाया. सांग बाबा सांग बाई, तुका जेजू जाय या शैतान जाय. सांग बाबा सांग बाई, तुका जेजू जाय या शैतान जाय. बोल बहन बोल भाई, तुम्हें यीशु चाहिए या शैतान चाहिए. बोल बहन बोल भाई, तुम्हें यीशु चाहिए या शैतान चाहिए. ला 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 ला. ना सदर केल्ल्या सर भुरग्यांक देव बरें करूंक. तांची नांवां हे परी आसतलीं: ॲशल, आयाना, पर्ल, ॲशना, लिओना, स्नेहा. तांकां मोगाची काणीक दिवंक मुखार वेता सिस्टर मेरी. सिस्टर मेरी. तशेंच प्रेयर डॅन्स केल्ल्या उगडासाची काणीक दिवंक मुखार वेता सिस्टर मेरी. तांची नांवां हे परी आसतलीं: सियाना, स्नेहल, वेल्ड्रिशा, लिओरा, सॅन्ड्रिया, पर्ल. आमकां स्पॉन्सर दिल्ल्यांची नांवां आमी कंटिन्यू करता. आयवन मंतेरो 5,000 रुपये, एलियास नॉर्बर्ट डिसोजा 5,000 रुपये, प्रवीण मोरास सेंट आंतोनी वार्ड 5,000 रुपये, जॉय डिकुना नित्या दुर्वाड 1,000 रुपये, मगदन डिसोजा सेंट आंतोनी वार्ड 1,000 रुपये, प्रवीण मंतेरो सेंट सेबेस्टन वार्ड 3,000 रुपये, जेनिशा एंड रिशन सेंट आंतोनी वार्ड 1,000 रुपये, सनत आंतोनी मंतेरो असुमचा वार्ड 2,000 रुपये, एवरिस डिसोजा एंड फॅमिली नित्यादर वार्ड 1,000 रुपये, अलिशा फर्नांडिस नित्यादर वार्ड 5,000 रुपये, कॅरन फर्नांडिस 3,000 रुपये, हॅन्सेल चेएमजे हरमनोर 5,000 रुपये, विनोद मॅक्सिम डिसोजा दुबई सॅनंत वार्ड 5,000 रुपये, तलपाडी चिकन 1,000 रुपये, ऑजवर्ड क्रस्ट एंड फॅमिली असुमचा वार्ड 2,000 रुपये, प्रदीप एंड प्रमित सेंट आंतोनी वार्ड 1,000 रुपये, विक्टर फर्नांडिस असुमचा वार्ड 1,000 रुपये, दिनेश डिसोजा एंड फॅमिली नित्यादर वार्ड 500 रुपये, सिरिल डिसोजा नित्यादर वार्ड 500 रुपये, लिडविन डिसोजा नित्यादर वार्ड 1,000 रुपये, सायमन डिसोजा नित्यादर वार्ड 1,500 रुपये, लुईस पस्कन असुसा वार्ड 1,000 रुपये, फिलिप मौरेल डिसोजा सेबेस्टन वार्ड 2,000 रुपये. देवादीन विल्फी रिबेंबसान मोगा विशान घडलेलें पद सूर्याच्या किरणांनी दर्याच्या लारांनी. सदर करतात मानेस फ्रांसिस डिसोजा आणि मानेस्तीन सरिता सोज. हॅलो 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 दर्याच्या
स्वप्नाने बिडार केला आमच्या दोन काळजाने तोड्यास अवधी बीत मोगार पोटल्या आम्ही मोगाक डोळे उताची तोड पोळे हे काय सुचचे ना काय मोगाचे तळे मोगाक ना पाले ना मोगाक डोळे उताची तोड पोळे हे काय सुचचे ना काय मोगाचे तळे मोगाक ना पाले मी मोगार पडून जायते गला गडून काळीज कुमार जाता उगडा तुझो काढून आमचोई कोण झाला कर्जान काळी सोडून वज्राचं मान बांध्या काजराचं बेस जोडून सूर्योदयांता मोडा निळा पांढरी आमच्या तोडा सदा मागणेला जातलो माग्या आधार तीर जाऊन आमचो थोडा सूर्योदयांता मोडा निळा पांढरी आमच्या तोडा सदा मागणेला जातलो माग्या आधार तीर जाऊन आमचो थोडा. ಥ್ಯಾಂಕ್ ಯು भोव अपूर्बाईन सुमधुर गायन केल्या तुमकां देव बरें करूं. मोगाचनो आमचे मोदेगात आसात गणी व्यक्ती मंजेश्वर पंचायत प्रेसिडेंट श्रीमती जीन लविना आमच्या मोगान ती हांगासर हजर आसात. मॅडम लागीं मरियश्रम उत्सव उद्देशून तिची बोगना आमचे लागीं वांटून घेवचे म्हूण विनंती करता. ಹೌದಿ ಕೊನಂಗೆ ಕ್ಯಾಶ್ ನಂತರ ಹಂಗ ಸರ್ ಗೂಗಲ್ ಪೇ ಅಸ ಸಹಕರಿಸ್ತದೆ ಅನೌನ್ಸಿಂಗ್ ಕೌಂಟರ್ ಕ್ವೆಶ್ಚನ್ ಇಲ್ಲ ಜನ ಸರ್ವರಿಗೂ ವಂದನೆಗಳು. ಮರಿಯಾಶ್ರಮ ಚರ್ಚಿನ ಆರೋಗ್ಯ ನಿಧಿಯ ಪ್ರಯುಕ್ತ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಂಥ ಈ ಚರ್ಚಿನ ವಂದನೆಯ ಫಾದರ್ ವಿಕ್ಟರ್ ಅವರೇ, ವಂದನೆಯ ಫಾದರ್ ಅರುಣ್ ರವರೇ,
ನಮ್ಮ ಮಂಜೇಶ್ವರ ಚರ್ಚಿನ ಫಾದರ್ಗಳು, ವಂದನೀಯ ಫಾದರ್ ಎಡ್ವಿನ್ ಫ್ರಾನ್ಸಿಸ್ ಪಿಂಟೋರವರೇ, ವಂದನೀಯ ಫಾದರ್ ನವೀನ್ ಪಿಂಟೋರವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಚರ್ಚಿನ ಸಿಸ್ಟರ್ಸ್ನವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಸಹೋದರ ಸಹೋದರಿಯರೇ, ನಾನು ಆಗದಿಂದ ಗಮನಿಸಿದಂಥ ಪ್ರಕಾರ ಹಲವು ಕಡೆಗಳಲ್ಲಿ ತುಂಬ ಥರದ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹೆಚ್ಚಾಗಿ ನಡೀತಾ ಇರುವಂಥದ್ದು ಕ್ರಿಕೆಟು, ಫುಟ್ಬಾಲು, ಇಂಥದೇ ಕಾರ್ಯಕ್ರಮಗಳು. ಎಲ್ಲಿ ನೋಡಿದ್ರು ಗಲ್ಲಿಗಳಲ್ಲಿ ಆಯೋಜಿಸುವಂಥ ಕಾರ್ಯಕ್ರಮಗಳಂತ ಹೇಳಿದರೆ ಇಂಥದೇ ಕಾರ್ಯಕ್ರಮಗಳಾಗಿರ್ತದೆ. ಆದರೆ ಆರೋಗ್ಯ ನಿಧಿಯ ಪ್ರಯುಕ್ತ ಹಮ್ಮಿಕೊಂಡಂಥ ಕಾರ್ಯಕ್ರಮ ಅಂತ ಹೇಳಿದರೆ ಈ ಚರ್ಚಿನಲ್ಲಿ ಮಾತ್ರ ನಾನು ನೋಡಿದಂಥದ್ದು. ನನಗೆ ನಿಜವಾಗಿಯೂ ನಾವೆಲ್ಲರೂ ಅಭಿಮಾನ ಪಡಬೇಕಿರುವಂಥ ಕಾರ್ಯಕ್ರಮ ಇದಾಗಿದೆ. 2 ಸ್ಥಳ ಇದೆ. ಯಾವುದೆಲ್ಲ ಅಂತೇಳಿ, ಒಂದು ಚರ್ಚು, ಒಂದು ಶಾಲೆ, ಇನ್ನೊಂದು ಆಸ್ಪತ್ರೆ. ಇಲ್ಲಿ ಜಾತಿ ಮತ ಧರ್ಮ ಯಾವುದು ಭೇದ ಇಲ್ಲದೆ ಬರುವಂಥ ಒಂದು 2 ಸ್ಥಳಗಳು ಅಂತೇಳಿದರೆ ಶಾಲೆಗಳು ಮತ್ತು ಆಸ್ಪತ್ರೆಗಳು. ಆದರೆ ಈಗ ಶಾಲೆಗಳು ಸಮೇತ ಧರ್ಮದ ಆಧಾರದಲ್ಲಿ ನಡೆಸ್ತಾ ಇರುವಂಥದ್ದು ಶೋಚನೀಯ ಸಂಗತಿಯಾದರೆ, ಆಸ್ಪತ್ರೆಗಳು ಮಾತ್ರ ಇನ್ನೂ ಸಮೇತ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿ ಇರದೆ ಆಸ್ಪತ್ರೆಗಳಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ಥರ ಸಮನಾದಂಥ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಹಣ ಯಾರ ಹತ್ರ ಇರುತ್ತೋ ಅವರಿಗೆ ಮಾತ್ರ ಮೊದಲು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೆಲವು ಕಾರಣಗಳು ತುಂಬ ಹಲವಾರು ಇದೆ. ಆದರೆ ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇರುವವರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭಗಳಲ್ಲಿ ಹಲವಾರು ಸಮಯದಲ್ಲಿ ಹೆಚ್ಚಿನವರು ಬಂದು ಸಂಪರ್ಕಿಸುವಂಥದ್ದು ಫಾದರ್ಸ್ನವರನ್ನು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಿರಿಯರನ್ನು ಬಂದು ಸಂಪರ್ಕಿಸ್ತಾರೆ. ಆವಾಗ ತುಂಬ ಒಂದು ಮುಜುಗರ ಪರಿಸ್ಥಿತಿಯಲ್ಲಿ ವಂದನೆಯ ಫಾದರ್ಗಳು ಇರ್ತಾರೆ ಅಂತೇಳಿದರೆ, ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಅಮೌಂಟನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೊಡಬೇಕು ಅಂತ ಮನಸ್ಸಿದ್ರೂ ಸಮೇತ ಇನ್ನೊಬ್ಬರಿಂದ ಕೇಳಿ ಕೊಡುವಂಥ ಪರಿಸ್ಥಿತಿಯಲ್ಲೂ ಇರುವುದಿಲ್ಲ. ಆವಾಗ ಏನಾಗುತ್ತೆ ಅಂತೇಳಿದರೆ ತುಂಬ ಒಂದು ಮನಸ್ಸಿಗೆ ಮುಜುಗರ ತರ್ತದೆ. ಹಾಗೆ ಅವರಿಗೆ ನಮಗೇನು ಸಹಾಯ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಹೇಳುವಂಥ ಒಂದು ಬೇಸರ ಸಮೇತ ಇರ್ತದೆ. ಆದರೆ ನಮ್ಮಲ್ಲೇ ಒಂದು ಹಣ ಇದ್ದರೆ, ನಮ್ಮ ಮಂಜೇಶ್ವರ ಚರ್ಚಿನಲ್ಲಿ ದೇವಾಲಯ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ನಾವು ಸಮೇತ ಒಂದು ನಿಧಿಯನ್ನು ಸಂಗ್ರಹ ಮಾಡಿದ್ದೇವೆ. ಅದರ ಪ್ರಕಾರ ನಾವು ನಮ್ಮ ಚರ್ಚಿನಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಫಾದರ್ನವರು. ಹಾಗೆ ಈ ಚರ್ಚಿನಲ್ಲಿ ಸಮೇತ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು, ಅದಕ್ಕಾಗಿಯೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಮುತುವರ್ಜಿ ವಹಿಸಿದಂಥ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ತುಂಬ ಒಂದು ಶುಭಾಶಯಗಳು. ಎಲ್ಲರ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಫಾದರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಏನು ಅಂತ ಹೇಳಿದರೆ, ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅಂತೇಳಿ, ಯಾವುದೇ ಕಾರ್ಯಕ್ರಮ ಇರಲಿ, ಸಾಧಾರಣ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದರೆ ಎಲ್ಲ ಹೊರಗಿನಿಂದ ತಗೊಂಡು ಬಂದು ಕಾರ್ಯಕ್ರಮಗಳನ್ನು ಮಾಡೋದೇ ಅಧಿಕ. ಆದರೆ ಇಲ್ಲಿ ನಾನು ನೋಡಿದಂಥ ಪ್ರಕಾರ ಎಲ್ಲರೂ ಸ್ಥಳೀಯರೇ ಇಲ್ಲಿ ವೇದಿಕೆಯಲ್ಲಿ ಶೋಭಾಯಮಾನಗೊಂಡಂಥದ್ದು. ಹಾಗೆ ಇಲ್ಲಿ ಫುಡ್ ಫೆಸ್ಟಿವಲ್ ಅಂತ ನೀವು ಹಮ್ಮಿಕೊಂಡಂಥದ್ದು, ಎಲ್ಲರೂ ಇಲ್ಲೇ ಇರುವವರೇ ಎಲ್ಲ ಆಹಾರವನ್ನು ತಯಾರಿಸಿ ಇಲ್ಲಿ ಏನು ನೀಡಿ ಅದರಿಂದ ಬರುವಂಥ ಒಂದು ಹಣದಿಂದ ಸಮೇತ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದಂಥದ್ದು ನಿಜವಾಗಿ ನಮಗೆಲ್ಲರಿಗೂ ಹೆಮ್ಮೆ ಪಡುವಂಥ ಒಂದು ವಿಷಯ. ನಾವು ಹೆಚ್ಚಾಗಿ ನಾನು ಕೆಲವೊಂದು ಕಾರ್ಯಕ್ರಮಗಳು ಹೇಳಿಕೊಂಡು ಕುಟುಂಬಶ್ರೀ ಆಗಿರ್ಬೋದು, ಈಗ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ಕುಟುಂಬಶ್ರೀ ಇರ್ಬೋದು, ಚರ್ಚಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗಿದ್ದರೆ ಸ್ತ್ರೀ ಸಂಘಟನಾ ಅಥವಾ ಕೆಥೋಲಿಕ್ ಸಭಾ ತುಂಬ ಸಂಘಟನೆಗಳಿವೆ. ಅವುಗಳ ಮುಖಾಂತರ ನಾವು ಯಾವಾಗಲೂ ಹೆಚ್ಚಾಗಿ ಹೇಳ್ತಾ ಇದ್ದಂಥದ್ದು, ನಾವೇ ಒಂದು ಕಾರ್ಯಕ್ರಮ ಮಾಡಬೇಕು, ನಾವೇ ಎಲ್ಲವನ್ನು ಮಾಡಿ ಎಲ್ಲರಿಗೂ ನಾವು ಮಾದರಿ ಆಗಬೇಕು ಅಂತ ಹೇಳುವಂಥದ್ದು ನಾವು ಮಾಡ್ತಿದ್ದೇವೆ. ಆದರೆ ಹೆಚ್ಚಾಗಿ ಅದು ಸಕ್ಸಸ್ ಅಂತ ಯಶಸ್ವಿ ಸಿಗಲೇ ಇಲ್ಲ, ಸಿಕ್ಕುವುದು ಸಮೇತ ಇಲ್ಲ. ಯಾಕಂತ ಹೇಳಿದರೆ ಹೊರಗಿನಿಂದ ನಾವು ಯಾರನ್ನಾದರೂ ಆರ್ಟಿಸ್ಟನ್ನು ಕರ್ಕೊಂಡು ಬರ್ತೇವೆ ಅಂತ ಹೇಳಿದರೆ ಅಲ್ಲಿ ಜನಸಾಂದ್ರತೆ ಇರುವಂಥದ್ದೇ ಜಾಸ್ತಿ ಆಗಿರುವಂಥದ್ದು. ನಮ್ಮ ಕಲಾವಿದರಿಗಾಗಲಿ, ನಮ್ಮ ಒಂದು ಏನು ಅಡುಗೆ ಮಾಡುವವರಿಗಾಗಲಿ ಯಾಕೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಎಷ್ಟೋ ಸತಿ ನಮಗೆ ಮೂಡಿದ್ದಿದೆ. ನಮ್ಮಲ್ಲಿ ತುಂಬ ಒಂದು ಕಲೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದಂಥವ್ರು ತುಂಬ ಜನರಿದ್ದಾರೆ. ತುಂಬ ಒಳ್ಳೆಯ ರೀತಿಯಲ್ಲಿ ನೃತ್ಯ ಮಾಡಿರ್ಬೋದು, ಸಂಗೀತ ಹಾಡುವವರು ಇರ್ಬೋದು, ಅಥವಾ ಇತರ ಕಲೆಗಳಿಗೆ ಸಂಬಂಧಪಟ್ಟದ್ದು ಇರ್ಬೋದು. ಆ ಅಡುಗೆ ಸಮೇತ ಒಂದು ಕಲೆಯೇ. ಯಾವುದು ಈ ಕಲೆ ನಮಗೆ ಇರ್ತದೋ ಇಲ್ವೋ, ಆದರೆ ಅಡುಗೆ ಕಲೆ ನಮಗೆ ಯಾರಿಗೆ ಒಲ್ದಿರ್ತಾರೋ ಅವರು ಎಲ್ಲಿಯೂ ಸಮೇತ ಅವರಿಗೆ ಏನು ಅಂತೇಳಿ ಸೋಲು ಆಗೋದೇ ಇಲ್ಲ ಅಂತ ಹೇಳುವಂಥದ್ದು ನಾನು ಕಂಡುಕೊಂಡಂಥ ಒಂದು ಸತ್ಯ. ಯಾಕಂತ ಹೇಳಿದರೆ ಜಗತ್ತು ಎಲ್ಲಿ ತನಕ ಇರುತ್ತೋ, ಜಗತ್ತಿನಲ್ಲಿ ಎಲ್ಲಿ ತನಕ ಜೀವಿ ವಾಸಿಸ್ತಾರೋ ಅಥವಾ ಮನುಷ್ಯ ವಾಸಿಸ್ತಾನೋ ಅಲ್ಲಿ ತನಕ ನಮಗೆ ಆಹಾರ ಬೇಕೇ ಬೇಕು. ಆಹಾರ ತಯಾರಿಸೋದ್ರಲ್ಲಿ ಯಾರು ಯಶಸ್ವಿಯಾಗಿ ಆಹಾರ ತಯಾರಿಸ್ತಾರೋ ಎಲ್ಲಿ ಹೋದರೂ ಸಮೇತ ಅವರಿಗೆ ಜಯ ಸಿಕ್ಕೇ ಸಿಕ್ಕತ್ತೆ. ಗೂಡಂಗಡಿಯಿಂದ ಶುರು ಮಾಡಿದಂಥದ್ದು ದೊಡ್ಡ ದೊಡ್ಡ ಒಂದು 5 ಸ್ಟಾರ್ ಹೋಟೆಲ್ ಮಾಡಿದಂಥ ನಿದರ್ಶನಗಳು ತುಂಬ ಇದೆ.
ಹಾಗಾಗಿ ಯಾರು ಇದರಲ್ಲಿ ಏನಂತ ಹೇಳಿದರೆ ಮುಜುಗರ ಪಡುವಂಥದ್ದು ಏನೂ ಇಲ್ಲ. ನಾವು ಅಡುಗೆ ಮಾಡುವವರು ಅಂತ ಹೇಳುವಂಥದ್ದು ಏನೂ ಇಲ್ಲ. ಯಾಕಂದರೆ ಅಡುಗೆ ಮಾಡಿದರೆ ಮಾತ್ರ ಒಂದು ಸಂಕುಲವನ್ನು ನಾವು ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಚರ್ಚಿನಲ್ಲಿ ಎಲ್ಲವನ್ನೂ ತಯಾರು ಮಾಡಿ ಜನರಿಗೆ ಅದರ ನಿಮ್ಮ ಸವಿಯನ್ನು ನೀವು ಕೊಡ್ತಾ ಇರುವಂಥದ್ದು ಒಂದು ಸಂತೋಷದ ವಿಷಯ. ಆದರೆ ಅದರಿಂದ ಬರುವಂಥ ನಿಧಿಯನ್ನು ಜನರಿಗಾಗಿ ಉಪಯೋಗಿಸ್ತಾ ಇರುವಂಥದ್ದು ಮತ್ತೊಂದು ಸಂತೋಷದ ವಿಷಯ. ಆದರೆ ಎಲ್ಲರಿಗೂ ಆರೋಗ್ಯವಾಗಿ ಇರಬೇಕು. ಆರೋಗ್ಯ ಇದ್ದರೆ ಮಾತ್ರ ಭಾಗ್ಯ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಆದರೆ ಪ್ರತಿಯೊಂದು ಏನು ಅಂತ ಹೇಳಿದರೆ ದಿನನಿತ್ಯ ನಮಗೆ ಆರೋಗ್ಯವಾದಂಥ ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಕೆಡುವುದೇ ಜಾಸ್ತಿ ಆಗಿರ್ತದೆ. ಅಂಥ ಸಮಯದಲ್ಲಿ ನಾವು ಇತರರಿಗೆ ಯಾವಾಗ ನಾವು ಸಹಾಯ ಮಾಡ್ತೇವೋ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಒಂದು ಕೊಟ್ಟರೆ ನಮಗೆ 10 ಕೊಡ್ತಾರೆ ಅಂತ ಹೇಳುವಂಥದ್ದು ಪ್ರತಿ ಸತಿ ನಮಗೆ ಧರ್ಮಗುರುಗಳು ಹೇಳಿದಂಥದ್ದು. ಅದನ್ನೇ ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕು. ಈಗ ಹೆಚ್ಚಿನವರಿಗೆ ನಾನು ಕೇಳಿದಂಥದ್ದು 5,000 ಕೊಟ್ಟರು 10,000 ಕೊಟ್ಟರು ಅಂತ ಹೇಳಿದರೆ ಅವರಿಗೆ ಅವರಿಗೆ ಅಗತ್ಯ ಇದ್ದಾಗ ಸಿಗ್ತದೆ ಅಂತ ಹೇಳೋದಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ ನಾವು 5,000 ಕೊಟ್ಟರೆ ಮುಂದೆ ನಮಗೆ 10,000 ಆಗಲಿ 1,00,000 ಆಗಲಿ ಕೊಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಬರ್ತದೆ. ಅದನ್ನೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮಗೆ ಯಾರೋ ಸಹಾಯ ಮಾಡ್ತಾರೆ ಅಂತ ನಾವು ಖಂಡಿತವಾಗಿ ನಾವು ಕಾಯಲೇಬಾರ್ದು. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ಮನಸ್ಥಿತಿಯನ್ನು ನಮ್ಮಲ್ಲಿ ನಾವು ಮೂಡಿಸ್ಕೊಳ್ಬೇಕು. ಅಂಥ ಸಂದರ್ಭದಲ್ಲಿ ಏನಂತ ಹೇಳಿದರೆ ಯಾರಿಗೂ ಕಷ್ಟವೂ ಬರುವುದಿಲ್ಲ. ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ಕೈ ಚಾಚುವಂಥ ಅಗತ್ಯವೂ ಇರುವುದಿಲ್ಲ. ಮೊದಲಾಗಿ ನಾವು ಮಾಡಬೇಕಾದಂತ ಹೇಳಿದರೆ ಆರೋಗ್ಯ ಜೀವನವನ್ನು ನಾವು ಪಾಲಿಸಬೇಕು. ಆರೋಗ್ಯ ಇದ್ದರೆ ಮಾತ್ರ ಎಲ್ಲವೂ ಇದೆ. ಎಲ್ರಿಗೂ ಆರೋಗ್ಯ ಭಾಗ್ಯ ದೇವರು ಕರುಣಿಸಿಕೊಡಲಿ. ಆರೋಗ್ಯ ತಪ್ಪಿದಂಥ ಸಂದರ್ಭದಲ್ಲಿ ದಾನಿಗಳ ಮುಖಾಂತರ ಆರೋಗ್ಯ ಅವರಿಗೆ ಒದಗಿಕೊಡಲಿ ಅಂತ ನಾನು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ಶುಭ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಉತ್ತಮವಾಗಿ ಸಂದೇಶವನ್ನು ನೀಡಿದ ಆರೋಗ್ಯದ ಬಗ್ಗೆ ಕಳಕಳಿ ಹಾಗೂ ಆರೋಗ್ಯ ನಿಧಿಯ ಬಗ್ಗೆ ಕಾರಣ ಮತ್ತು ಅದರ ಅಗತ್ಯದ ಬಗ್ಗೆ ಉತ್ತಮವಾಗಿ ಸಂದೇಶವನ್ನು ನೀಡಿದಂಥ ಮಂಜೇಶ್ವರ ಪಂಚಾಯತ್ನ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಜೀನ್ ಲವಿನ ಮಂತ್ರ ನಿಮಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. आता नसपद्वारी तुमची मना ददोशी करतात आलतार भुरगीं. हावजी तिकेट आसात. कोणाक जाय तर तुमी काडून घेवच्यो आनी कावंटर लागीं येवन तिकेट काडून घेवच्यो. स्वयंसेवक तुमच्या लागीं आसतना तिकेट काडून घेवन सहकार दिवचो. खुली हो या हो बंद दीदार उनका होता है. आंखें खुली हो या हो बंद दीदार उनका होता है. कैसे कहूँ मैं ओ यारा ये प्यार कैसे होता है. जब हिट जाए तू पहाड़ी बाटोमा छम छमा पायल घुंघरू बजने क्यार खुटमा. लाल प्यार कंगना हाथ में चूड़ी छन हरा. लाल प्यार कंगना हाथ में चूड़ी छन हरा. चुनरी तेरी आए हाय चुनरी तेरी चमकनी गुलाबी शरारा. अरे चुनरी तेरी चमकनी गुलाबी शरारा.
सारखे चिडून ते नाव त्याचे बेला दिसता रूपन सुंदर बाबा संकरजी येता सोलताना ते माडी कशे हालतानी दलता आजकाल आमचं गुपित बाबा मोग चलवता योरे तू योरे मोगा बरोबर तू गोपाल मजा अशा म्हणून सदांचा पोयता बगले मुझे देखून बसून घुंगरे मुझे केसरे बसून मुझे करना बागरेला टेका योरे तू योरे मोगा बरोबर तू गोपाल मजा अशा म्हणून सदांचा पोयता बगले मुझे देखून बसून घुंगरे मुझे केसरे बसून मुझे करना बागरेला टेका Unda mucha mama, ani au santa tuta. Unda mucha mama, ani au santa tuta. Ani malori chapila lagi selu madinata. Ani malori chapila lagi selu madinata. Undi mama I love, ani pachi panali pulo. Undi mama I love, ani pachi panali pulo. Ani malori chapila nataka yaka na sakailo. Ani malori chapila nataka yaka na sakailo. Ya ya. ना सदर केल्ल्या सर भुरग्यांक देव बरें करूंक तांची नांवां हे परी आसतलीं जोशवा रेस्टन इशान रिल्टन रियान ब्रायन शेल्टन ॲडन ॲस्टन प्रिशान रिशान जोशवा तांकां मोगाची काणीक दिवं मुखार वेता सिस्टर लिडा. स्पॉन्सर दिल्यांची नावं परत कंटिन्यू करता मी. लॉरेन्स डिसोजा सेबेस्टन वार्ड 2000 रुपये, सुनील डिसोजा सेबेस्टन वार्ड 1000 रुपये, ॲरन डिकुना नित्यादर वार्ड 2500 रुपये, निलन डिसोजा सेंट सेबेस्टन वार्ड 5000 रुपये, ग्लॅडिस डिसोजा सेंट सेबेस्टन वार्ड 2000 रुपये, अनिल आणि ॲन्सिल बिनिटो सेंट सेबेस्टन वार्ड 5000 रुपये, ग्लॅडसन डिसोजा सेंट सेबेस्टन वार्ड 2000 रुपये, रॉय डिसोजा सेंट सेबेस्टन वार्ड 2000 रुपये, फ्रान्सिस डिसोजा सेंट सेबेस्टन वार्ड 2000 रुपये, फ्रान्सिस मंतेरो नित्यादर वार्ड 1000 रुपये, नो नेम इस्रायल 5000 रुपये, गॅविन मिनेजेस दुबई नित्यादर वार्ड 2000 रुपये, फ्रिन्सनी पर्ल नित्यादर वार्ड 2000 रुपये, फ्रान्सिस सल्दाना सेंट अल्फोन्सो वार्ड 2000 रुपये, फ्रान्सिस टाटा सेंट अल्फोन्सो वार्ड 500 रुपये, हेराल्ड प्रवीण डिसोजा मरिया कृपा वार्ड 500 रुपये, रेनिटा क्रास्टा प्रीती डिसोजा मरिया कृपा वार्ड 500 रुपये, डेन्झिल एल्सिटन सेंट पीटर वार्ड 5000 रुपये, लाविना डिसोजा सेंट पीटर वार्ड 2000 रुपये, प्रवीण जे डिसोजा 2500 रुपये, डोनाल्ड पिंटो 50,000, लिगोरी मेंडोन्सा 5000 रुपये, रुडॉल्फ 1000 रुपये, लिली लोब 1000 रुपये, किशोर डिसोजा 5000 रुपये. थँक्यू. देव बरें करूं. दान दिल्ल्या आणि स्पॉन्सर दिल्ल्या सर्वांक देव बरें करूं म्हणटा आणि देवाची दराल आशिर्वादा तुमचेर आमी मागता. देव बरें करूं. आता तुमकां सर्वांक लकी गेम चलोवन व्हरता श्रीमान फ्रांसीस मोंतेरो.
आता गेम अशी आसा तुमचे मोबायलांत हायेस्ट चार्ज 90 एबोव 80 90 92 आसा की ताचे किसड कोण आसात 96 आसा 96चे दिसड ओके 96 कोण नाव किरण ओके हांव फादर एडवीन तुम्ही मुखार येवन तांकां प्रायज दिवचे म्हणून विनंती करता हेड कितले हायेस्ट चड आतां मात्र 96 आसा ती 98 आसा आनी एक 98 क्लोटिलेट मुखारे फादर तुमकां देव बरें करूं हांगासर येवन आमचो संभ्रम तुमी सडयला तुमकां देव बरें करूं म्हणटा आमच्याच कर्नाटकाचो फामाद कलाकार पुनीत राजकुमारान अभिनय केल्ले राजकुमार फिल्मांतले पद बॉम्बे हेळुतैते मत्ते हेळुतैते गांवक मुखार येतात आमच्या फिरगजीचो मोगाळ विगार मनादिक बाप विक्टर सोज हॅलो चेक हॅलो ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಥೆಯ ಹೇಳಿ ಈ ಬೊಂಬೆ, ಈ ಕಥೆಯಲ್ಲಿದ್ದ ರಾಜ ನೀನು, ನೀನು ಬಂದೆ. ಯೋಗ್ಯವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿ ನೋಡು ಬೇಲಿಸಿ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. Once more. देव बरे करूंक फादर. हौजी तिकीट कोणाक काणगे बक्या जाल्यार दयकन हौजी तिकीट काणगे घेवचे. आमचे वॉलंटियर्स तुमच्या लागीं येतात तिकीट काणगे घेवन सहकार दिवचो. आता वैसीएस संदे तांच्या नस्पाद्वारे तुमची मना ददोशी करतात.
हो गया हूँ। बैठी है निगाहें और बिखरी है बात, तुमने बनाया है क्या अपना ये हाल। कोई मिल गया, कोई मिल गया, मेरा दिल गया, मेरा दिल गया। क्या बताऊं यारो, क्या बताऊं यारो, मैं तो हिल गया, मैं तो हिल गया। कोई मिल गया, मिल ही गया, मिल ही गया। किसी डिस्को में जाए, किसी होटल में खाए, हो किसी डिस्को में जाए, किसी होटल में खाए, कोई देख लेना हमें यहाँ कहीं घूम के आए हम। चलो इश्क लड़ाए, चलो इश्क लड़ाए, चलो इश्क लड़ाए सनम। हो चलो इश्क लड़ाए, चलो इश्क लड़ाए, चलो इश्क लड़ाए सनम। किसी डिस्को में जाए, और किसी होटल में खाए, और किसी डिस्को में जाए, किसी होटल में खाए, कोई देख लेना हमें यहाँ कहीं घूम के आए हम। चलो इश्क लड़ाए, चलो इश्क लड़ाए, चलो इश्क लड़ाए सनम। चलो इश्क लड़ाए, चलो इश्क लड़ाए, चलो इश्क लड़ाए सनम। पागल मुझे कर दिया, क्या? जानम समझा करो, जानम समझा करो, जानम समझा करो, जानम समझा करो। समझा करो, जानम समझा करो, जानम समझा करो, जानम समझा करो। को तो पिलानी कन्यारी गद्दारी, इसके नामे गार अदा कन्यारी गद्दारी, इसके नामे गार अदा, इसके नामे गार अदा, इसके नामे गार अदा कन्यारी गद्दारी, इसके नामे गार अदा। Western stragar saun, kitak wetay taun, tuja mogan boyoy tahabaun. Mogan zaite baye korta kedna hasta kedna rorta, kunte tuena aven sos moche korta. Mogar tu moche suk, morta mogar suruk, kopan astos tu lagona makabu. Haso mokkelo lokuro taunta koshe haka doru dorian lotor oita mogar chitaru. Come on! Painan doleita modon bestes mulle, monsos mora boya hai ragar fulle, tu bahut lagta hai koda koi pod fulle, maka poton poton kadi suton hatan solle. Painan doleita modon bestes mulle, monsos mora boya hai ragar fulle, tu bahut lagta hai koda koi pod fulle, maka poton poton kadi suton hatan solle. सर वैश्य संध्यांग देव बरे करूं तंची नवा हे परी असतेली एल्विटा टिया मेघना मरीना सिमोना सलोनी तांकां मोगाची काणीक दिव मुखार वेतात फादर अरुण.
मोगाचनो आनी थोडीच सांस्कृतीक कार्य उरले आसता. हौजी तक्षण आमी आराम करतले. ते देखून कोणी टिकेट घेवंक बाकी असल्यार बेगीनच येवन कावंटर लागीं तुमची टिकेटी घेवच्यो. देव बरें करूं. मिक मॅक्सन घडलेलें पद. घडी उदेली बोकोशीची राती सपनांनी आशेव नसली. हे पद गावंक फुडें येतात मानेस रोशन आनी मेबल. हॅलो हॅलो. राती स्वप्नांनी आशेव नसली. वडिलांनी आमची चोरी धरताना आमच्या लग्नाची चीट वाचली. घडी उदेली बोकुशेची राती स्वप्नांनी आशेव नसली. वडिलांनी आमची चोरी धरताना आमच्या लग्नाची चीट वाचली. सोपान कोण पावताना तू मुझे जाताना आणि लोकाची पर्वा कसली. सोपान कोण पावताना तू मुझे जाताना आणि लोकाची पर्वा कसली. वांगडे देखतेल्यांक वायट चिंतेल्यांक आमी आयच्यान सुडका दिली. वांगडे देखतेल्यांक वायट चिंतेल्यांक आमी आयच्यान सुडका दिली. घडी उदेली बोकुशेची राती स्वप्नांनी आशेव नसली. वडिलांनी आमची चोरी धरताना आमच्या लग्नाची चीट वाचली. घडी उदेली बोकुशेची राती स्वप्नांनी आशेव नसली. वडिलांनी आमची चोरी धरताना आमच्या लग्नाची चीट वाचली. मोलबा वयलो सूर्यो घुमटून काढून तुझ्या लग्ना मुदेचेर सोबयतलो.
लग्ना मुदेचेर सोबयतलो स्वर्गा संसारांक आंजाने केत्रांक आमच्या लग्नाक आपयतलो स्वर्गा संसारांक आंजाने केत्रांक आमच्या लग्नाक आपयतलो मोगा आईच्यान हो दिवचो दोगांय मोदे तूं पावूं येवनचो कसले वारे वादाल आयल्यारी आमची लग्ना दोन आलोनचो घडी उदेली बोकुशेची राती सोपुनानी आशेव नासली वडिलांनी आमची सोरी धरताना आमच्या लग्नाची चीट वाचली. थँक्यू. भोव अपुर्बायेन गायन केल्ल्या तुमकां देव बरें करूं. मुगच्चनो एदळस हांगासर फूड कावंटरांत फूड सकड खाली जाला वर्त्या सहकाराक आमी तुमकां देव बरें करून म्हणटा कित्याक म्हूण सांगल्यार हर एक फूड तुमी काण गेला वर्त सहकार दिवन सेवन आमकां भरपूर तुमी सहकार दिला तुमकां देव बरें करूं. तशेंच आनी एक समोसा मात्र आसात वेज समोसा ते मात्र बाकी जाल्यात कोणाक जाय जाल्यार वेज समोसा काण घेत तुमच्या वर्ता सहकाराक आमी देव बरें म्हणटा. तशेंच आमचे मोगाची चीन लायन मंतेरो ती व्यते आसा तिका देव बरें करूं आनी तशेंच फादर एडवीन आनी फादर नवीन तुमकांय देव बरें करूं. हांगासर येवन आमचो संभ्रम तुमी वडयल्या खातीर तुमकां काळजांतावन आमी मर्यादम प्रगतावन देव बरें करूं म्हणटा. आतां तुमकां सर्वांक लकी गेम चलोवन व्हरता श्रीमान फ्रांसीस मोंतेरो. आता आमचे प्रोग्राम स्टार्ट जाताना तुमकां एक आमी सांगले स्टेजीचे फोटो काडन ते तुमचे स्टेटसार घाल्ल्यार हायेस्ट व्ह्यूज कोणाचे आसा म्हूण चोवन तुमचे स्टेटस चेक करा हायेस्ट व्ह्यूज. कोणाचे नागी कितले 93. हायेस्ट ताच्या की चड कितले 160. 116 157 आयले 157 कितले 177 ताच्या की चड 177. कोणी आसात की तर इनाम फावो जाता. नाव विद्या तुम्ही मुखार येवचे. हांव फादर विक्टरा लागीं विनंती करता तांणी तांकां इनाम दिवन मोगाचनो थंयसर गेम स्टॉल उक्ते आसा थंयसर वचून तुमी गेम्स खेळून तांकां भुरग्यांक सहकार दिवचे म्हूण विनंती करता. देव बरें करूं श्रीमान फ्रांसीस मोंतेरो. कयामत से कयामत तक फिल्माचे पद
हे मेरे हमसफर गांव मुखार येतात मनादिक बाब विक्टर सोस आणि रोशन कुटींना. सफर एक जरा इंतजार सुन सदाए दे रही है मंजिल प्यार की हे मेरे हम सफर एक जरा इंतजार सुन सदाए दे रही है मंजिल प्यार की अब है जुदाई का मौसम दो पल का मेहमान कैसे न जाएगा अंधेरा क्यों ना दमेगा तूफान अब है जुदाई का मौसम दो पल का मेहमान कैसे न जाएगा अंधेरा क्यों ना दमेगा तूफान कैसे ना मिलेगी मंजिल प्यार की ये मेरे हम सफर एक जरा सुन सदाए दे रही है मंजिल प्यार की
से गिरी दीवार रोके अब की है मंजिल प्यार की हे मेरे हम सफर एक जरा इंतजार सुन सदाई दे रही है मंजिल प्यार की हे मेरे हम सफर एक जरा इंतजार सुन सदाई दे रही है मंजिल प्यार की बहु अपूर्बयन हे फॉल सदर केल्या तुमका देव बरें करूं. हांगासर सांस्कृतिक कार्यक्रम संपता. भाग घेतलेल्यांक सर्वांक देव बरें करूं. आता हाऊसी हाऊसी गेम चलोवन व्हरतात सँड्रा आनी पंगड. मोगाचनो मर्याश्रम उत्सव 2024 हाजे हाऊसी प्राइजस हे परी आसात. लायन स्टार आनी जल्दी 500 रुपये आसतले. तशेंच फुल हाऊस 1000 रुपये आसतले. जर तर येदोळ कोणी टिकेट काणगोना तर दयकरन तुमकां टिकेट काणगोंक हो 11 अवकाश जावन आसतलो. दयकरन तुमी अनाउन्समेंटा डेस्का लागीं येवचें आनी टिकेट काणगोवच्यो. 11 अवकाश जावन आसतलो आनी फकत एक 5 मिनटां भितर आमी हाऊसी प्रारंभ करतले. जर तर येदोळी कोणी टिकेट काणगोना तर तुमकां हो 11 अवकाश आसतलो. दयकरन तुमी अनाउन्समेंट डेस्का लागीं येवचें आनी टिकेट काणगोवची. मोगाचनो आयचे सगळे कार्य यशस्वी रितीन पोंताक पावयचे तर जायत्या जाणांचो आमकां पाठिंबो आसा. तांकां उपकार आठोवचे कार्य आमी आतां चलोवन व्हरतले. आयचे व्हिडिओग्राफी आयचे सगळ्या कार्याचें लायव्ह स्ट्रिमींग करून आमकां सहकसून आसात डेल्सन मिडिया मंजेश्वर. हांकां देव बरें करूं म्हणटा हांव. आज अधिकृत फोटोग्राफी काडूंक कुमोक केल्या श्री फ्रांसीस क्रास्ता तुका देव बरें करूं. आयचे रुचीक रांदप तयार करूंक मुखेलपण काण गेल्या श्री जोसेफ डिसोजा सेंट आंटोनी वार्ड. तशेंच चिकन बिर्याणी तयार केल्या इब्राहिम कुद्रोळी. हांकां देव बरें करूं. चेस आनी शामियाना सोबीत रितीन अरेंज केल्या भगवती अरेंजर्स उच्चिला. तांचो उपकार बावडटा हांव. आज हे आंगण 20 दिव्यांनी सजोवन उत्सवाची सोबाय चडयल्या. तशेंच सावंड्स वदकसून दिलेल्या शबरी ओसंगडी. हांकां देव बरें करूं. बऱ्या रितीन वाहनाचे पार्किंगाचे मांडावळ केल्या जोजो आनी मार्सेल डिसोजा. तुमकां देव बरें करूं. फूड आनी कल्चरल कमिटी फूड फेस्ट इनचार्ज काणगेवन मोठो वावर केल्या श्री जॉय किशोर डिसोजा. तशेंच कल्चरल फेस्टाचे मुखेलपण काणगेल्या श्री स्टॅनी डिसोजा. हांकां देव बरें करूं म्हणटा. हांच्या सांगाता वावर केल्लेल्या हेर सांद्यांचोय उपकार बावडटा हांव. आज हे सगळें कार्य यशस्वी करूंक सहकरसिल्ल्या सर वॉलंटियर्सांक देव बरें करूं म्हणटा हांव. हे सोबीत कार्य क्रम प्रमाणे सादर जावंक बऱ्या रितीन कार्यनिर्वहण केलेल्या श्रीमती सुनीता फेर्नांडीस वेदिक कार्य आनी युनिस कुटिना सांस्कृतिक कार्य. तुमकां आमी आभारी जावन आसा. तशेंच प्रत्यक्ष आनी परोक्ष रितीन ह्या कार्याक कुमक केल्या तुमकांय देव बरें करूं. आयच्या ह्या सगळ्या कार्याचें योजन घाल
ते यशस्वी रितीन कार्यरुपाक हाडूंक जोगते मार्गदर्शन दिवन कार्य पोंताक पावयल्या कार्याचे कारभारी जावन आसात आमचे फिरगज विगार मनादीक बाप विक्टर डिसोजा हांकां गोळीक परिशद आनी सर फिरगजगरां आभारी जावन आसा. हांव देव बरें करूं तुमकां फादर. तशेंच आयचें कार्य यशस्वी जावंक आमची फिरगजीची उपाध्यक्षीण श्रीमती लिना डिकोस्टा हांणी भरपूर पाठिंबो आनी तिची सलाह सुचना दिवन तशेंच मोठो वावर दिवन सहकरसिला. तिचो कळमेतनातलो वावर आमी मानून घेवन तिकाय देव बरें करूं म्हणटा हांव. फिरगजीची कार्यदर्शी मनस्तीन बिना डिसोजा ती कारणंतर हांगासर हजर ना तरी तिचो सहकारी आमी मानून घेवन तिका देव बरें करूं म्हणटा. सांस्कृतीक कार्य आसा करूंक भुरग्यांक तरबेती दिवन तांकां तयार केल्ल्या सर मुखेल्यांचो अल्टर बॉयज सिस्टर आशा, प्रेयर डान्स सिस्टर मेरी पिंटो, ॲक्शन सॉंग सिस्टर फ्लेवी, YCS पंगडांचो सर गावपियांचो आमी उपकार बावडटा. तशेंच स्पॉट गेम्स चलोवन वेल्ल्या फ्रँकी मोंतेरो की देव बरें करूं म्हणटा. तशेंच आयचे कावंटरा सांगत आमकां मरिया चर्च फ्रेंड्स आनी एक कावंटर घाल्लेलें आसा पाणीपुरीचें. तशेंच 360 डिग्री सेल्फी स्पॉट तांणी आसा केले तांकांय देव बरें करूं म्हणटा. तशेंच सर स्पॉन्सर्सांक की देव बरें करूं म्हणटा. स्टेज मॅनेजर्स श्रीमती सरिता विल्मा तशेंच सर सांगात्यांक आनी स्टेज अरेंज करूंक कुमो केल्या सर्वांचो उपकार आठयता. हे सोबीत आयचें बॅकड्रॉप तयार केलां क्वीन मेरी डेकोरेटर्स राणीपुरा हांकांय देव बरें करूं. तशेंच आयच्या कार्याची सोबाय सोडयल्या जोकर्स तुमकांय देव बरें करूं. हायड्रोजन बेलून्स आमकां हाडून दिल्यात शिफाना बेलून्स कोंचाडी देरेबायल तांकां देव बरें करूं म्हणटा. कुकिंगाक कुमो केल्या सर फिरगजगरांक एकच उतरान देव बरें करूं म्हणटा. सेल्फी स्पॉट आसा केल्या फ्रँकी मोंतेरो तुकाय देव बरें करूं. सांप्रदायीक रितीन मुखलो दरवटो तयार केला श्री फ्रांसीस डिसोजा शेडीकट्टा आनी सांगात्यांक देव बरें करूं. फूड कावंटर्सांत वावर केल्ल्या इनचार्जस आनी सर सांद्यांक देव बरें करूं म्हणटा. तशेंच प्रत्यक्ष आनी परोक्ष रितीन सहकरसिल्ल्या सर्वांक देव बरें करूंक म्हणटा. कोणाचें नांव चुकोवन गेलां जाल्यार बक्षिया तुमकांय देव बरें करूं. आज पावस आयल्यार तुमी घरा वचनासतना आमचे कार्यक्रम यशस्वी जावचे खातीर हांगाच रावून एक पावस येता म्हणसर हांगाच आमकां राखून रावून आमकां भरपूर सहकार दिवन एक कार्यक्रम यशस्वी केल्ल्या खातीर तुमकां आमी काळजांत थावन देव बरें करूं म्हणटा. तशेंच आयच्या कार्याक पिरगजगार मात्र न्ही आसतना पिरगेची बायली हांगासर आयल्यांत तांकांय आमी देव बरें करूं म्हणटा. तुमच्या उदार मना खातीर आमकां दिल्या सहकारा खातीर आमी तुमकां देव बरें करूं म्हणटा. आनी मुख्य कार्य जावन आसा हावजी हावजी ताच्या उपरांत बायला डान्स आसतले सर्वांनी भाग घेवचे. थोड्याच वेळांनी हावजी हावजी सुरू जाता. दुखानी रोडच्या
God's food.